ಉಳ್ಳಾಲ ನಗರ ಬಿಜೆಪಿ ಗ್ರಾಮ ಸಮಿತಿದ ಮುತಾಲಿಕೆಡು ಉಳ್ಳಾಲ ನಗರಸಭೆದ ಎದುರು ಅಟಣೆ ಮಂದಿನ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿದ ಪ್ರತಿಭಟನೆ ಉದ್ದೇಶಿಸಾದು ರಾಜ್ಯ ಸರ್ಕಾರ ಜನಕುಲ್ನ ಬಗೆಟ್ ಒವೇ ರೀತಿಯ ಘೇನ ದೆತನಂದೆ ಅಕ್ರಮ ಸಕ್ರಮದಂಚಿನ ಒವೇ ಬೇಲೆಲೇನು ಮನ್ಪಂದೆ ಭ್ರಷ್ಟಾಚಾರ ಮುರುಕುದನ್ನು ಪಡೆದು ಮೋನಪ್ಪ ಭಂಡಾರ್ಲು ಆರೋಪಿಸಾಯರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ಇವತ್ತು ನಗರಸಭೆಯ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದಂಥ ಮೋನಪ್ಪ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ಉಳ್ಳಾಳ ಮಹಾಶಕ್ತಿ ಕೇಂದ್ರದ ಬಿಜೆಪಿ ಅಧ್ಯಕ್ಷರಾದಂಥ ಸುರೇಂದ್ರ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರೇ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅದೇ ರೀತಿ ನಮ್ಮ ಮಂಡಲದ ಹಿರಿಯರಾದಂಥ ಬಾಬಂಗಾರ ನಮ್ಮ ಜೊತೆ ಇದ್ದಾರೆ. ಅವರೇ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ನೀಡುತ್ತಿದ್ದೇವೆ. ಅದೇ ರೀತಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ಅರಿಯಪ್ಪ ಸಾಲ್ಯ ನಮ್ಮ ಜೊತೆ ಇದ್ದಾರೆ. ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂಥ ಅರಿಯಪ್ಪ ಸಾಲ್ಯ ಅವರೇ ಕೂಡ ಎಲ್ಲರ ಪರವಾಗಿ ಸ್ವಾಗತ ನೀಡುತ್ತಿದ್ದೇನೆ. ಅದೇ ರೀತಿ ಮಂಡಲದ ಕಾರ್ಯದರ್ಶಿ ಆದಂಥ ಸತ್ಯವತಿ ಜೆ.ಕೆ. ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ಮಂಡಲದ ಹಿರಿಯರಾದಂಥ ರವೀಂದ್ರರಾಜ್ ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಮಾಧವಿ ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಹಿರಿಯರು, ಮಹಿಳಾ ನಾಯಕಿಯಾದಂಥ ಲಲಿತಾ ಸುಂದರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಮಂಡಲದ ಪ್ರಕೋಷ್ಠದ ಫಲಾನುಭವಿಗಳ ಸಂಚಾಲಕರಾದಂಥ ಆನಂದ್ ಶೆಟ್ಟಿ ಭಟ್ನಗರ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಮಂಡಲದ ಹಿಂದುಳಿದ ವರ್ಗ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕರ್ ನಮ್ಮ ಜೊತೆ, ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಸೇರಿರುವಂಥ ಉಳ್ಳಾಳ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಯಾದಂಥ ನಾರಾಯಣ್ ಕೆರಬೇಲ್ ನಮ್ಮ ಜೊತೆ, ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಯುವ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ನಿಶಾಂತ್ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಗರಸಭೆಯ ಸದಸ್ಯ ಆಗಿರುವಂಥ ರೇಷ್ಮಾ ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಿದ್ದೇನೆ. ಅದೇ ರೀತಿ ಸೇರಿರುವಂಥ ಎಲ್ಲ ಉಳ್ಳಾಳ ಮಹಾಶಕ್ತಿ ಕೇಂದ್ರದ ಎಲ್ಲ ಬೂತಿನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯಕರ್ತರು ಹಾಗೂ ನಾಗರಿಕ ಬಂಧುಗಳಿಗೆ ಸ್ವಾಗತವನ್ನು ನೀಡುತ್ತಿದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಭಾರತ್ ಮಾತಾ ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಜನರ ಜೇಬು ಬತ್ತಿದೆ, ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಜನರ ಜೇಬು ಬತ್ತಿದೆ, ಕಾಂಗ್ರೆಸ್ ಸರ್ಕಾರ ಸತ್ತಿದೆ. ಸಂಧ್ಯಾ ಸುರಕ್ಷೆಗೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ಸಂಧ್ಯಾ ಸುರಕ್ಷಕ್ಕೆ ಹಣವಿಲ್ಲ, ಹಗರಣಗಳಿಗೆ ಕೊನೆ ಇಲ್ಲ. ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ, ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ. ವೃದ್ಧಾಪ್ಯ ವೇತನಕ್ಕೆ ಹಣವಿಲ್ಲ, ಭ್ರಷ್ಟಾಚಾರಕ್ಕೆ ಕೊನೆ ಇಲ್ಲ. ಸಿಎಂ ಬಡದಿಗೆ ಮೂಡ, ಕಾಂಗ್ರೆಸ್ ಸರ್ಕಾರ ಬೋಡ. ಸಿಎಂ ಬಡದಿಗೆ ಮೂಡ. ಈಗ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮನ್ನು ಮಾತಾಡಬೇಕಂತ ವಿಧಾನ ಪರಿಷತ್ನ ಮಾಜಿ ಶಾಸಕರಾದ ಮೋನಪ್ಪ ಭಂಡಾರಿ ಅವರ ಹತ್ರ ವಿನಂತಿಸಿಕೊಳ್ತಿದ್ದೇನೆ. ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಬೋಲೋ ಭಾರತ್ ಮಾತಾಕ್ಕೆ, ನರೇಂದ್ರ ಮೋದಿಜಿಗೆ, ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೋಲೋ ಭಾರತ್ ಮಾತಾಕ್ಕೆ. ಒಂದೇ ಒಂದೇ ಒಂದೇ. ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮಿತ್ರರಾದಂಥ ದಯಾನಂದ ತೊಕ್ಕೋಟ್ರವರೇ, ಹಿರಿಯರಾದಂಥ
ಬಾಬಂಗೇರವರೇ, ಲಲಿತಾಕರವರೇ, ಮಂಡಳ ಅಧ್ಯಕ್ಷರಾದಂಥ ಸುರೇಂದ್ರದವರೇ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ದುರದೃಷ್ಟ ಇದು. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಕ್ಕೆ ಕಳೆಯಿತು. ಆದರೆ ಈ ರಾಜ್ಯಕ್ಕೆ ಏನು ಒಳ್ಳೆಯದನ್ನು ಮಾಡುತ್ತೇನೆ ಎಂಬುದಾಗಿ ಕೇಳಿಕೊಂಡು ಬಂದವರು ಇವತ್ತು ರಾಜ್ಯದ ಜನತೆಗೆ ಅನ್ಯಾಯ, ಮೋಸ, ವಂಚನೆ ಎಲ್ಲವನ್ನ ಕೊಡ್ತಾ ಇದ್ದಾರೆ. ಅದರೊಟ್ಟಿಗೆ ಲಂಚ ಎಲ್ಲ ಕಡೆಯಲ್ಲಿಯೂ ತಾಂಡವಾಡ್ತಾ ಇದೆ. ಈ ಸ್ಥಿತಿಯಲ್ಲಿ ನಾವು ಇದರ ಬಗ್ಗೆ ಅವರನ್ನು ಎಚ್ಚೆತ್ತುಕೊಳ್ಳಲಿಕ್ಕೆ, ಅವರು ಒಳ್ಳೆಯದಾಗಬೇಕು ಈ ರಾಜ್ಯ ಎಂಬ ಕಾರಣಕ್ಕೆ ಬೇಕಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳ ಸಮಯದಿಂದ ಬೇರೆ ಬೇರೆ ಹೋರಾಟಗಳು ನಡೀತಾ ಇದೆ. ಇದು ಒಂದು ವಿಶಿಷ್ಟವಾದಂಥದ್ದು. ಯಾಕೆಂದರೆ ಏನು ಹಿಂದಿನ ಸರ್ಕಾರಗಳು ಒಳ್ಳೆಯ ಕೊಡುಗೆಯನ್ನು ಕೊಡುವ ಮೂಲಕ ರಾಜ್ಯದ ಜನತೆಗೆ ಸುಖ ಸಂತೋಷದ ಜೀವನವನ್ನು ಕೊಡ್ತಾ ಇತ್ತು. ಆದರೆ ಇವತ್ತು ಅದೆಲ್ಲದಕ್ಕ ತಣ್ಣೀರು ಎರಚುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹೇಳ್ತಾ ಇದ್ದಾರೆ ನಾವು 2,000 ರೂಪಾಯಿ ಕೊಡ್ತಾ ಇದ್ದೇವೆ ಅಂತೇಳಿ. ನಾವೊಂದ್ಸಲ ಸರ್ವೆ ಮಾಡಬೇಕಾಗಿದೆ. ಎಷ್ಟು ತಾಯಂದಿರಿಗೆ 2,000 ರೂಪಾಯಿಯನ್ನು ಕೊಡ್ತಾರೆ, ಎಷ್ಟು ಸಮಯದಿಂದ ಬಾಕಿ ಆಗಿದೆ ಎಂಬುದನ್ನು ತಿಳ್ಕೊಳ್ಬೇಕಾಗಿದೆ. ವೃದ್ಧಾಪ್ಯ ವೇತನ ಹಿಂದಿನ ಸರ್ಕಾರಗಳು ವ್ಯವಸ್ಥಿತವಾಗಿ ಮಾಡಿದೆ. ಆದರೆ ಇವತ್ತು ಆ ವೃದ್ಧರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾಗಿ, ಅವರ ಜೀವನಕ್ಕೆ ಬೇಕಾಗಿ ಆ ವೃದ್ಧಾಪ್ಯ ವೇತನವನ್ನು ನಿಲ್ಲಿಸುವಂಥ ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ. ಇದು ಕಾಂಗ್ರೆಸ್ ಸರ್ಕಾರ ಹಿರಿಯರಿಗೆ ಕೊಡುವಂಥ ಗೌರವ. ಸಂಧ್ಯಾ ಸುರಕ್ಷಾ ಅಂತೇಳಿ ಹಿಂದಿನ ಸರ್ಕಾರಗಳು ಜಾರಿ ಮಾಡಿತು. ಪ್ರಾಯದ ಕಾಲದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದವರು, ತಂದೆ ಮಕ್ಕಳೆಲ್ಲ ಇಲ್ಲದವರು, ಅಥವಾ ತನ್ನ ಜೀವನವನ್ನೇ ನಡೆಸಲಿಕ್ಕೆ ಸಾಧ್ಯವಾದಂಥವರನ್ನು ಮೇಲಕ್ಕೆತ್ತಬೇಕು, ಅವರು ಸಂತೋಷದಲ್ಲಿ ಜೀವನ ಮಾಡಬೇಕು ಕಾರಣಕ್ಕೆ ಬೇಕಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಿತು. ಆದರೆ ಇವತ್ತು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸ ಈಗಾಗಲೇ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಎಷ್ಟು ಲಕ್ಷ ಈ ರೀತಿಯ ಸಂಧ್ಯಾ ಸುರಕ್ಷಾವನ್ನು ನಿಲ್ಲಿಸಬಹುದು ಎಂಬ ಪ್ರಶ್ನೆ, ಇದು ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಈ ರೀತಿ ಅವ್ಯವಹಾರವನ್ನು ನಡೆಸ್ತಾ ಇದೆ. ಅದರೊಟ್ಟಿಗೆ ನಗರಗಳಲ್ಲಿ ಆಸ್ತಿ ತೆರಿಗೆ, ಅದು ಹಿಂದಿನ ಸರ್ಕಾರ ಮಾಡ್ತಿದ್ದ ಆಸ್ತಿ ತೆರಿಗೆಗೂ ಈಗಿನ ಸರ್ಕಾರ ಮಾಡ್ತಿರುವಂಥ ಆಸ್ತಿ ತೆರಿಗೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಅವೈಜ್ಞಾನಿಕವಾಗಿರ್ತದೆ. ವೈಜ್ಞಾನಿಕ ರೀತಿಯಲ್ಲಿ ಆ ಒಂದು ಆಸ್ತಿ ತೆರಿಗೆಯನ್ನು ಮಾಡುವ ಮೂಲಕ ಆ ವ್ಯವಸ್ಥೆಯನ್ನು ಮಾಡಬೇಕದು. ಆದರೆ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬದಲಾವಣೆ ಮಾಡುವ ಮೂಲಕ ಹಣ ಮಾಡುವ ದಂಧೆಯನ್ನು ಮಾಡ್ತಾ ಇದೆ. ಹಣ ಮಾಡುವ ದಂಧೆ. ಒಂದು ಬಿಲ್ಡಿಂಗ್ ಕಟ್ಟಿದರೆ ಅದಕ್ಕೆ ಹಿಂದೆ 10 ರೂಪಾಯಿ ಕೊಟ್ಟಿದ್ರೆ ಈಗ 150, 200 ರೂಪಾಯಿಯನ್ನು ಹಾಕುವಂಥ ಕೆಲಸ ಮಾಡ್ತದೆ. ಇದು ಕಾಂಗ್ರೆಸ್ ಸರ್ಕಾರದ ಜನಸಾಮಾನ್ಯರ ಕೊಡುಗೆ. ಕೃಷಿ ಭೂಮಿ ಇದ್ದರೆ ಹಿಂದಿನ ಸರ್ಕಾರ ಅದಕ್ಕೆ ಬೇರೆ ಬೇರೆ ನಡವಳಿಗಳಿತ್ತು. ಆ ನಡವಳಿಗಳ ಮೂಲಕ ಕೃಷಿ ಭೂಮಿಯನ್ನು ಪರಭಾರೆ ಮಾಡುವಂಥ ಹಕ್ಕು ಇತ್ತು. ಆ ಪರಭಾರೆಯ ಹಕ್ಕನ್ನೇ ಈಗ ನಿಲ್ಲಿಸುವಂಥ ಕೆಲಸ. ಅದರೊಟ್ಟಿಗೆ ಕುಟುಂಬದಲ್ಲಿ ಪಾಲ್ಪಟ್ಟಿ ಮನ್ಪಿರದ ಆ ಪಾಲ್ಪಟ್ಟಿ ಮನಪುನಂಚಿನ ಆ ವ್ಯವಸ್ಥೆಯೆಲ್ಲ ಸರ್ಕಾರ ಉಂಟಾದನು ದಯಪಂಡ ಏತ ಕಾಸು ಬರ್ಪುಂಡೆ ಇಟ್ಟು ಆ ಕೆಲಸ ಮಾಡೋ ಐಕೆ ವ್ಯವಸ್ಥೆ ಮನ್ಪಡು ಅಂತ ಉಂಟಲಿ ನಿಗಲ್ ಮನ್ಪಿರವಲ್ಲಿ ಮನಪುನಂಚಿನ ಆ ವ್ಯವಸ್ಥೆನೇ ಇನ್ನು ರಾಜ್ಯ ಸರ್ಕಾರ ಮಂತೊಂದುಂಡು. ಸಿದ್ದರಾಮಯ್ಯ DKC ಬಾಯಿಗೆ ಬತ್ತನು ಅಗ್ಲಿಗೆ ಹೆಂಚಿನದ ಅಗ್ಲಿಗೆ ಗೊತ್ತಜ್ಜಿ ಒಂದು ನಮ್ಮ ನರೇಂದ್ರ ಮೋದಿನ ಬಗ್ಗೆ ಪಾತ್ರ. ನರೇಂದ್ರ ಮೋದಿ ಜಗತ್ತಿನಿ ನಂಬರ್ 1 ಪ್ರಧಾನಿ ಪನ್ಪುನ ಪ್ರತಿ ವರಿಯಾಗಲ ಗೊತ್ತುಂಡು ಅಣ್ಣ ಸಿದ್ದರಾಮಯ್ಯಗಳ ಕಾಂಗ್ರೆಸ್ ಅರ್ಥನೇ ಆಪುಜಿ ಒಡೆಮುಟ್ಟ ಖರ್ಗೆಯರು ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ದ ರಾಷ್ಟ್ರೀಯ ಅಧ್ಯಕ್ಷರು ಆರೆಗೆ ರಾಜ್ಯ ಎಂಚಿನ ದೇಶ ಎಂಚಿನ ಗೊತ್ತೊಚ್ಚಿ ನನ್ನ ಮಂಜು ವಿಷಯ ಪನ್ನೆರಡು ಆಫೀಸ್ ಅಂದಿರುಡು ಕನ್ನ ಮುರಾಣಿ ತಾಂತ್ರಿಕ ದೋಷಡು ವಿಮಾನ ಆಪುಂಡ ವೆಹಿಕಲ್ ಆಪುಂಡ ಲಾರಿ ಆಪುಂಡ ಅಥವಾ ರೈಲು ಆಪುಂಡ ಆಕ್ಸಿಡೆಂಟ್ ಸಾಧಾರಣ ತಾಂತ್ರಿಕ ಸಮಸ್ಯೆವು ಮುರಾಣಿ ಖರ್ಗೆ ಪಣಪೇರು ಈ ರಾಜ್ಯ ಸರ್ಕಾರಗಳ ವಿಮಾನಯಾನಗಳ ದಾಲಾ ಸಂಬಂಧ ಜನನ ಪ್ರಮಾಣ ಪತ್ರ ಅವು 5 ರೂಪಾಯಿ ಅವಿತ 50 ರೂಪಾಯಿ 45 ರೂಪಾಯಿ ಸಿದ್ದರಾಮಯ್ಯನ ಜೇಬಿಗೆ ಹೋಗ್ಬೋದು. 45 ರೂಪಾಯಿ 5 ರೂಪಾಯಿ ಓಲು 50 ರೂಪಾಯಿ ಓಲು ಸಾಮಾನ್ಯ ಜನಗಳ ಉಪಯೋಗ ಮಾಡ್ಬಿಡೋಣ. ಪ್ರತಿಯೊಂದು ವ್ಯವಸ್ಥೆಗಳ ಜನನ ಪ್ರಮಾಣ ಪತ್ರ ಅಗತ್ಯನೇ ಉಂಟು. ಅವಜ್ಜಿಂದ ಜನನ ಪ್ರಮಾಣ ಪತ್ರ ಇದ್ದಿಂದ ವೆಹಿಕಲ್ ಹಾಪುಜಿ ಶಾಲೆಗೆ ಸೇರೋಣ ಬೋಡು ವ್ಯವಸ್ಥೆಗೆ ಬೋಡಾಪುಡು ದಲ ಕ್ಲೈಮ್ ಅನ್ಬರೈತನ ಬೋಡಾಪುಡು ಮಾತೆಲ್ಲ ಬೋಡು ಐಕೆ 45 ಐಕೆ 10 ಜನ ಕ್ಲೈಮ್ ಅನ್ಬರುತ್ತಾ 45 ರೂಪಾಯಿದಲ್ಲೇ ಲೆಕ್ಕ ಪಡ್ಲಿ ನೂದೆ ಕಂಡು ತಂಡು ಸ್ಥಿತಿ ಅಂಚೆನೆ
ದುಂಬು ಮತ್ತು ಅಫಿದಾವಿತ್ ಮಂತೊಂದ ನಮ್ಮ ಅರ್ಜೆಂಟ್ ಬೋಡಪ್ಪನ ಅಫಿದಾವಿತ್ ಪ್ರಮಾಣ ಪತ್ರ ಎಲ್ಲ ಮನ್ಪದಾರ ಮನ್ಪೋರು ಆ ಪ್ರಮಾಣ ಪತ್ರಗೂ ಏತಿತ್ತಂದ್ರೆ ₹20 ಸ್ಟ್ಯಾಂಪ್ ಪೇಪರ್, ₹20 ಸ್ಟ್ಯಾಂಪ್ ಪೇಪರ್ ಇತ್ತೇ ಎತ್ತು ₹100 ಸಾಮಾನ್ಯ ಸ್ಟ್ಯಾಂಪ್ ಪೇಪರ್, ಸಾಮಾನ್ಯ ಒಂದು ಅಫಿದಾವಿತ್ ಮಾಡ್ಬೋಣ ₹100 ₹20 ಬೋಲು ₹100 ಬೋಲು ದಯ ಪಂಡ ಅಕ್ಕಲಿಗೆ ಬುಡ್ಚಾನ ಅನ್ನೋದು ಉಪಯೋಗ ಬಂತು ಐಕೆ ಬಡ ಕಾಸಜ್ಜಿ ಆ ಕಾಸು ವ್ಯವಸ್ಥೆ ಹೊಡೆದ ಪ್ರಮಾಣ ಪತ್ರ ಹೈಯೆಸ್ಟ್ ಅಪನ ಐಕೆ ಪಡೋದು ₹80 ಲೆಕ್ಕ ಪಡಲಿ ₹80 ಒಂದು ಅಫಿದಾವಿತ್ ಕಾಣದಂಡ ಒಂದು 1000 ಅಫಿದಾವಿತ್ ಮಾಡ್ಕೊಂಡ್ರೆ ಏತ ಲೆಕ್ಕ ಪಡಲಿ ನಿಖಿಲ್ ನೂನಗ ಬಂದಾಗ ₹100 ಮಲ್ಲ ಸಂಗತಿ ಅದು ಮಲ್ಲಿ ಅಣ್ಣ ಅವು ಮಲ್ಟಿಪ್ಲೈ ಮಂತ್ ಒಂದು ಪೋನಾಗ ಓಡಿ ಎತ್ತು ಒಂದು ಆಲೋಚನೆ ಮಾಡ್ಕೊಳ್ಳೋ ಸ್ಥಿತಿ ನಿರ್ಮಾಣ ಆಗುದು ನಮ್ಮ ಅಂಚೇನೆ ಈ ಜನರಲ್ ಪವರ್ ಆಫ್ ಅಟರ್ನಿ ಗೊತ್ತಾಡ ಜನರಲ್ ಪವರ್ ಆಫ್ ಅಟರ್ನಿ ಯಾವುದಕ್ಕೆ ಉಪಯೋಗ ಆಗ್ತದೆ ಅದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನನಗೆ ಪ್ರಾಯದವರೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನು ಯಾವುದೇ ಆಸ್ತಿ ನೋಂದಾವಣೆಯ ವೆಹಿಕಲ್ ನೋಂದಾವಣೆ ಅಥವಾ ಬೇರೆ ಇತರೆ ಕೆಲಸಗಳಿಗೆ ರೆವೆನ್ಯೂ ಮ್ಯಾಟ್ರ್ಗಳಿಗೆ ಆ ಹಿರಿಯರಿಗೆ ಹೋಗದಾಗ ಅವರ ಪರವಾಗಿ ಅವರ ಕುಟುಂಬದವನ್ನು ಒಬ್ಬನನ್ನು ನೇಮಿಸುವುದು, ಅಧಿಕಾರ ಪತ್ರ ಕೊಡೋದು ಅಂತ ಹೇಳ್ತೀವಿ. ಆ ಅಧಿಕಾರ ಪತ್ರಕ್ಕೆ ಇವತ್ತು ₹200 ಇತ್ತು, ಈಗ ₹500, ₹500, ₹300 ಜಾಸ್ತಿ ಮಾರಾರೆ. ಒರಿ ಒಂಜಿ ದಿನ ಕೆಲಸ ಮಾಡ್ಬಿಡ ₹300 ಉಂಟು ಅವಡ್ಜ ಒರಿ ಒಂಜಿ ದಿನದ ಕೆಲಸ ಸಂಬಳ ಒಂದು ಸಾಮಾನ್ಯ ಜನತ ಅಯ್ಯೋ ಆಯ್ನ ಹಿರಿಯಾಕ್ಲಿಕ್ಕೆ ಒಂದು ಬಂದ್ಪಾದುಕೊಂಡೆ ಸಾಧ್ಯ ಉಂಟ. ಈ ಬಗ್ಗೆ ನಮ್ಮ ಇದ್ದ ಆಲೋಚನೆ ನಮ್ಮ ನೆಕ್ಕ ಭಾಗ ಆಲೋಚನೆ ಮನ್ಪುಜ ಒಂದು ಅವಡ ಏನ ಕೆಲಸ ಸಾಮಾನ್ಯ ಜನಸಾಮಾನ್ಯರಿಗೆ ಬದುಕಿಯರ ವ್ಯವಸ್ಥೆ ಜನ ಸ್ಥಿತಿ ನಿರ್ಮಾಣ ಮಾಡ್ತಿದ್ದರೆ ಅವು ಕಾಂಗ್ರೆಸ್ ಸರ್ಕಾರದ ಕೊಡುಗೆ, ಸಿದ್ದರಾಮಯ್ಯ ಸರ್ಕಾರದ ಕೊಡುಗೆ, ನಮ್ಮ ಎಚ್ಚರಿಕೆ ಅವರು ಅಂಚೆನೆ. ಈ 94C ಕರೆಕ್ಟ್ ಐಕೆ ಅರ್ಜಿ ಪಾಡ್ರೆ ಇತ್ತಲ್ಲಿ ಆ ಅರ್ಜಿ ಪಾಡ್ರೆ ಬೋರ್ಡ್ ನಾಡವೇದ ಐಕೊಂಜಿ ನಕ್ಷೆ ಅವಡು 9/11 ಅದು 9/11 ನಕ್ಷೆ ಅವಡು. ಆ 9/11 ಲಕ್ಷಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಲಕ್ಷ ಆಗದೆ ಬೇರೆ ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. 94 ಬೇಡ, 94 ಸ್ಟಾಪ್ ನಿಲ್ಲಿಸ್ಬಿಡುವಂಥ ಕೆಲಸವನ್ನು ಮಾಡುವಂಥ ಕೆಲಸ. ಆ ಮೂಲಕ ಬಡ ಜನರಿಗೆ ಮತ್ತೊಂದು ಹೊಡೆತವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಇನ್ನೊಂದು 11B ಗ್ರಾಮಾಂತರ ಪ್ರದೇಶವರಿಗೆ ಜಾಸ್ತಿ ಎಫೆಕ್ಟ್ ಆಗ್ತದ್ದು. 11B ಆ ನಕ್ಷೆಯನ್ನು ಖಾತೆ ಅಂತ ಹೇಳ್ತಾರೆ ಅದಕ್ಕೆ 11B. ಆ ಖಾತೆಯನ್ನು ಜನಸಾಮಾನ್ಯರು ಬೇರೆ ಬೇರೆ ಕಾರಣಗಳಿಗೆ ಖಾತೆ ಬೇಕಾಗುತ್ತೆ. ಇವನು ಲೋನ್ ತೆಗಿಲಿಕ್ಕೂ ಖಾತೆ ಬೇಕು, ಬ್ಯಾಂಕಿಂದ ಲೋನ್ ತೆಗಿಲಿಕ್ಕೂ ಖಾತೆ ಬೇಕು. ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆ ಮೂಲಕ ಮತ್ತೊಂದು ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಭಾಳ ಅಗತ್ಯ. ಇನ್ನೊಂದು ಕೆಲಸ ಯಾವುದಂತಂದರೆ ಪಂಚಾಯತ್ ಆಗಲಿ, ನಗರ ಆಗಲಿ ಅಥವಾ ಮಹಾನಗರ ಪಾಲಿಕೆ ಆಗಲಿ, ಎಲ್ಲಿಯೂ ಕೂಡ ಒಂದು ಮನೆ ಕಟ್ಟಿದ್ದಾರೆ ಬಂಗಿದ್ರೆ ಡೋರ್ ನಂಬರ್ ಬೇಕಲ್ಲ. BPL ಕಾರ್ಡ್ ಮಾಡಬೇಕಾದ್ರೂ APL ಕಾರ್ಡ್ ಮಾಡಬೇಕಾದ್ರೂ ಮನೆ ನಂಬರ್ ಬೇಕು. ಆದರೆ ಇವತ್ತು ಅದು ಅನಧಿಕೃತ ಕಟ್ಟ, ಪಾಪ ಗೊತ್ತಿಲ್ಲದೆ ಗ್ರಾಮ ಪಂಚಾಯತ್ನ ಒಬ್ಬ ವ್ಯಕ್ತಿ ಮನೆ ಕಟ್ಟಿಬಿಟ್ಟಿದ್ದಾನೆ, ಗೊತ್ತಿರಲಿಲ್ಲ ಅವನಿಗೆ, ಲೈಸೆನ್ಸ್ ಆಗಬೇಕು. ಮೇಯರ್ ಒಂದು ಮೇಸ್ತ್ರಿಯನ್ನು ಕರೆಸಿ ಮನೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಅಂಥ ಮನೆಗಳಿಗೂ ಇವತ್ತು ಲೈಸೆನ್ಸ್ ಕೊಡುವುದಿಲ್ಲ. ಯಾಕೆಂದರೆ ನೀವು ಹಣ ಕೊಡಲಿಲ್ಲ, ಅದ ಕಾರಣ ನಾವು ನಿಮಗೆ ಡೋರ್ ನಂಬರ್ ಕೊಡುವುದಿಲ್ಲ. ಇದು ಕಾಂಗ್ರೆಸ್ನ ನ್ಯಾಯ. ಅದೇ ಪ್ರಕಾರ ಈ ಫ್ಲೋಟಿಂಗ್ ಆಗೋದು ಅಂತ ಹೇಳ್ತಾರೆ. ದೊಡ್ಡ ಒಂದು ಆಸ್ತಿ ಇದ್ದರೆ, ಬೇರೆ ಬೇರೆ ಒಂದು 10 ಜನ ಮಕ್ಕಳಿದ್ದಾರೆ ಅಥವಾ ಕುಟುಂಬದ ವ್ಯವಸ್ಥೆ ಇದ್ದರೆ ಅದಕ್ಕೆ ಅದನ್ನು ಬೇರೆ ಬೇರೆ ಮಾಡಿ ಅದಕ್ಕೆ ನಕ್ಷೆ ಮಾಡಿಕೊಡ್ಬೇಕು. ಆ ರೀತಿಯ ಫ್ಲೋಟಿಂಗ್ ಆಗದ್ದು ಒಂದು ವೇಳೆ ರಿಜಿಸ್ಟ್ರೇಷನ್ ಆಗಿರುತ್ತದೆ. ರಿಜಿಸ್ಟ್ರೇಷನ್ ಆದ ತಕ್ಷಣ ಅದನ್ನು ಮಾಡಬೇಕಂತ ಕೆಲಸ ಯಾರ್ದು? ಸರ್ಕಾರದ ಕೆಲಸ. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಸಂಬಂಧಪಟ್ಟಂಥ ಇಲಾಖೆಗೆ ಸೂಚನೆಯನ್ನು ಕೊಟ್ಟು ಅದಕ್ಕೆ ಫ್ಲೋಟಿಂಗ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಿತ್ತು. ಅದು ಬಿಟ್ಟು ಅದಕ್ಕೆ ಫ್ಲೋಟಿಂಗ್ ಆಗಿಲ್ಲ, ಅದಕ್ಕೆ ನಿಮಗೆ ಲೈಸೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಎಂಥದ್ದು ನ್ಯಾಯ ಮಾಡಿದೆ? ಎಲ್ಲ ತುಘಲಕ್ ದರ್ಬಾರ್ ಎಲ್ಲ ಬ್ಯಾರಿ ಬುದ್ಧಿಯೇ, ಬೇರೆ ಯಾವುದಿಲ್ಲ. ತುಘಲಕ್ ಅಂದರೆ ಬ್ಯಾರಿ, ಅಥವಾ ಟಿಪ್ಪು ಸುಲ್ತಾನ್ ಏನು ಹೇಳಿಕೊಟ್ಟಿದ್ದಾನೆ ಅದನ್ನು ಮಾಡುವಂಥದ್ದು. ನನಗೆ ಯಾರೇ ಅದರಿಕೆ ಇಲ್ಲ ಮಾರ್ರೆ, ಆ ತಲೆ ಬೇಸನೇ ಇಲ್ಲ, ಮಾಡೋದು ಅನ್ಯಾಯನೇ ಅಲ್ಲ ಮಾರ್ರೆ.
ಇಲ್ಲಿ ಕಾಂಟ್ರಾಕ್ಟರ್ ಇದ್ದಾರೆ ತುಂಬ ಜನ, ರಾಜ್ಯ ಮಟ್ಟದ ಕಾಂಟ್ರಾಕ್ಟರ್ ಇದ್ದಾರೆ. ನಿಮ್ಗೆ ಹೇಳಿ ನನಗೆ ನೆನಪಾಯ್ತು ನೀವು ನನಗೆ ತೋರಿಸುವಾಗ. ಆ ಕಾಂಟ್ರಾಕ್ಟ್ರಿಗೆ 4% ರಿಸರ್ವೇಷನ್ ಮಾಡ್ರಿ ಕಾಂಟ್ರಾಕ್ಟ್ನಲ್ಲಿ. ಎಲ್ಲರಿಗೂ ಒಂದೇ ಲೆಕ್ಕ ಕೊಡುವಂತಲ್ವಾ? ಸಮಾನತೆ ಎಲ್ಲಿ ಸಮಾನತೆ? ಎಲ್ಲಿದೆ? ಜಾತಿಯಲ್ಲಿ ಸಮಾನತೆನಾ? ಧರ್ಮದಲ್ಲಿ ಸಮಾನತೆನಾ? ಇದು ನಿಯಮನ? ಮೊನ್ನೆ ಒಂದು ಕಾನೂನು ಮಾಡಿದರು, ನೆನ್ಪಿದ್ದು ರವೀಂದ್ರ ನಿಮಗೆ. ವಸತಿಯಲ್ಲಿ ಮೊದಲು 10% ಕರ್ನಾಟಕದಲ್ಲಿ ಇತ್ತು, ಅದನ್ನು 15% ಮಾಡುವಂತ ಕೆಲಸ ಮಾಡಿದ್ದಾರೆ ಮಾರ್ರೆ. ಎಲ್ಲಿ ಬಡವರಿದ್ದಾರೆ ಅವರಿಗೆ ಹೊಡೆಯುವಂತ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯ DK ಅದನ್ನೇ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಖಂಡಿತ ತಲೆ ಸರಿಯಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಹೇಳ್ತಾರೆ ನಾವು ಧರ್ಮ ಆಧಾರವಾಗಿ ಏನು ಮಾಡುವುದಿಲ್ಲ, ಧರ್ಮ ವಿಭಜನೆ ಮಾಡುದು. ಏನು ಸ್ವಾಮಿ ನೀವು ಮಾಡ್ತಾ ಇರೋದು? ಮಾಡುದು ಅನ್ಯಾಯ. ನೀವು ಧರ್ಮ ವಿರೋಧಿ ಕೆಲಸವನ್ನೇ ಮಾಡುದು. ಒಂದು ಧರ್ಮದವನ್ನು ಮತ್ತೊಂದು ಧರ್ಮಕ್ಕೆ ಕಟ್ಟಿಕೊಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು. ಆ ಮೂಲಕ ಧರ್ಮ ಹೊಡೆದು ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ನೀವು ಅದನ್ನು ಮಾಡ್ತಾ ಇದ್ದಾರೆ. ನೀವು ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸ ಅಲ್ಲ, ಈ ರೀತಿ ಹತ್ತಾರು ಕೆಲಸಗಳನ್ನು ಮಾಡುವಂಥ ಮೂಲಕ ಜನರಿಗೆ ಅನ್ಯಾಯವನ್ನು ಮಾಡ್ತಾರೆ. ಇನ್ನು ಮುಗಿಲಿಲ್ಲ ಇವರ ಕರ್ಮಕಾಂಡ. ಒಂದು ಮನೆಯಲ್ಲಿ 10 ಜನರು ಇದ್ದಾರೆ, ಆದರೆ ಮನೆ ನಂಬರ ಆಗಲಿಲ್ಲ. ಏನು ತೊಂದರೆ? ರೇಷನ್ ಕಾರ್ಡ್ ಇಲ್ಲ. ಅಷ್ಟು ಮಾತ್ರ ಅಲ್ಲ ಮಾರ್ಯಾರೆ, ಮನೆ ಕಟ್ಟಿ ಆಗಿದೆ, ಸುಮಾರು ವರ್ಷದಿಂದ ಇದ್ದಾರೆ, ಏನೋ ಚಿಮಣಿ ದಿವಸನೋ ಏನೋ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ವಿದ್ಯುತ್ ಕನೆಕ್ಷನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ವಿದ್ಯುತ್ ಇಲ್ಲ ನಿನಗೆ. ಏನು ಅವಸ್ಥೆ ಮಾರ್ರೆ ಇದು! ಎಂತ ನಾನು ಹೇಳಿದಲ್ಲ ತುಗ್ಲಕ್ ದರ್ಬಾರ್ ಅಂತೇಳಿ, ಇದೇ ಬೇರೆ ಏನಿಲ್ಲ. ಇದನ್ನೇ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯುತ್ ಇಲ್ಲದೆ ಈಗಿನ ಕಾಲದಲ್ಲಿ ವಿದ್ಯುತ್ ಇಲ್ಲದೆ ಬದುಕಲಿ ಆಗ್ತದೆ. ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವರಿಗೆ ಓದಬೇಕು, ಪ್ರಾಯದವರಿದ್ದಾರೆ, ಅವರಿಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಲೈಟ್ ಬೇಕು ರಾತ್ರಿ ಕಾಲದಲ್ಲಿ. ಇದೆಲ್ಲಕ್ಕೂ ಇಲ್ಲ, ಅವ್ರಿಗೆ ಕಲ್ಲರಾಗ್ತಿದ್ದಾರೆ, ಅವರ ಜೀವನವನ್ನು ನಡೆಸಲಿಕ್ಕೆ ನೀವು ಬಿಡುದಿಲ್ಲ ಅಂತಾದರೆ ಏನು ಆಡಳಿತ ಮಾರ್ಯಾರೆ ನಿಮ್ಮದು? ಏನು ಕರ್ಮದ ಆಡಳಿತ ನಿಮ್ಮದು? ನಿಮ್ಮ ತಂದೆ ತಾಯಿಯನ್ನು ಹಾಗೆ ಮಾಡ್ತೀರಾ? ನಿಮ್ಮ ಮಕ್ಕಳಿಗೆ ಹಾಗೆ ಮಾಡ್ತೀರಾ? ನಿಮ್ಮ ಮಕ್ಕಳಿಗೆ ಹಾಗೆ ಮಾಡಿಕೊಳ್ಳಿ ನೋಡ, ಅದಾದ್ರೆ ಸಮಾನತೆ ಅಂತ ಹೇಳ್ಬೋದು. ಅವರಿಗೊಂದು ನ್ಯಾಯ, ಇವರಿಗೊಂದು ನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ತಂದಿದೆ, ನರೇಂದ್ರ ಮೋದಿಯವರ ಯೋಜನೆ. ಆ ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಒಬ್ಬ ಮನೆ ರಹಿತನಿಗೆ, ಅವನಿಗೆ ಇಲ್ಲ ಏನಿಲ್ಲ, ಅವನಿಗೊಂದು ಸಣ್ಣ ಮನೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಕೊಡುವಂಥ ಯೋಜನೆ. ಅದಕ್ಕೂ ಕೂಡ ಕಲ್ಲಾಗ್ತಿರಲ್ಲ ಮಾರಾಯರ ಸಿದ್ದರಾಮಯ್ಯ ನೀವು, ಅದಕ್ಕೂ ಕಲ್ಲಾಗ್ತಿರಲ್ಲ. ಅದು ಕೇಂದ್ರ ಸರ್ಕಾರ ಏನು ಕೊಡುವುದಿಲ್ಲ ಅಂತ ಹೇಳ್ಬೇಕಲ್ವಾ? ಏನಿಲ್ಲ ಕೇಂದ್ರ ಸರ್ಕಾರ ಏನು ಕೊಡುವುದಿಲ್ಲ ಅಂತ ಹೇಳ್ಬೇಕಲ್ವಾ? ಕೇಂದ್ರ ಸರ್ಕಾರ ಕೊಟ್ಟದನ್ನು ನೀವು ಕೊಡ್ಲಿಕ್ಕೆ ತಯಾರಿಲ್ಲ, ಯಾಕಂದ್ರೆ ಕೇಂದ್ರ ಸರ್ಕಾರದ ಕೊಟ್ಟಾಗ್ತದೆ. 5 kg ಅಕ್ಕಿ ಕೊಡ್ತದೆ ಕೇಂದ್ರ ಸರ್ಕಾರ, ನಾವು 10 kg ಕೊಡ್ತೀಯ. ಆ 5ಕ್ಕೆ 5 ಸೇರಿಸಿ 10 ಕೊಡುದು ಸ್ವಾಮಿ. ಅವರು 5 ಕೊಡ್ತಾರೆ, ನಾನು 5 ಕೊಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳುವುದಿಲ್ಲ, ಸರಿ ತಾನೆ? ನಾವು 10ಗೆ ಯಾರ್ದು ಅಪ್ಪಂದು ಮಾರ? ಕೇಂದ್ರ ಸರ್ಕಾರದ್ದು ಮಾರ, ನಿಮ್ಮಪ್ಪಂದಲ್ಲ ಅದು. ನಿಮಗೆ ನಾಚಿಕೆ ಆಗೋದಿಲ್ಲ ಯಾರು ಕೊಡ್ತಾನೆ ನಾನು ಕೊಡ್ತೇನೆ ಅಂತ ಹೇಳಲಿಕ್ಕೆ. ಎಲ್ಲ ಜನಗಳಿಗೆ ಗೊತ್ತಿಲ್ಲದಂತ ಅವಿದ್ಯಾವಂತರಿಗೆ ಮಣ್ಣು ಮುಕ್ಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ನೀವು. ಆದರೆ ಕರ್ನಾಟಕದ ಜನತೆಯನ್ನು ಅಷ್ಟು ಸುಲಭದಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ಎಲ್ಲ MLAಗಳು ಕಾಂಗ್ರೆಸ್ಸಿಂದ ಅಲ್ಲ, BJPಯದ್ದು. ನೀವೊಬ್ಬ ಇದಾನಲ್ಲ ನಿಮ್ಮ ಲೀಡರ್. ಅಲ್ಲಿ ಒಂದು ತಕೋಟ್ನಲ್ಲಿ ನಾನು ಬರ್ತಾ ಇರುವಾಗ ದಯಾನಂದ ನಮ್ಮ ಲಲಿತಕ್ಕ ಹೇಳ್ತಾ ಇದ್ರು, ಎಂಥದ್ದು ಓಪನ್ ಮಾರ್ಕೆಟ್ ಯಾವುದರ ಅಡಿಯಲ್ಲಿ ಸ್ವಾಮಿ? ಅಲ್ರಿ ಯಾರು ವ್ಯಾಪಾರಿಗಳು ಎಲ್ಲ ಅವರೇ. ಅದನ್ನು ಯಾರ ವಿರೋಧ ಮಾಡಿದ್ರಂತೆ, ಗಲಾಟೆ ಆಯ್ತಂತೆ. ಅಕ್ರಮ ಮಾರರೆ, ಅದಕ್ಕೆ ಕರ್ಮ ಇಲ್ಲ. ಅದಕ್ಕೆ ಆಗ್ತದ ನೀವು ಖುಷಿ ಪ್ರಕಾರ ಮಾಡಲಿಕ್ಕೆ? ಯಾಕೆ ಟ್ಯಾಕ್ಸ್ ಹಾಕೋದಿಲ್ಲ? ಖಾದರ್ನ ಏರಿಯಾ, ಮಾನ್ಯ ಖಾದರ್ ಸ್ಪೀಕರ್ ನಮ್ಮ ರಾಜ್ಯದ್ದು, ಅವರೇ ನಿಲ್ಲಿಸಿದಂತೆ ಅದನ್ನು ಮುಟ್ಟಬಾರ್ದು ಅಂತೇಳಿ. ಯಾಕೆ? ತನ್ನ ಅನ್ಯಾಯಿಗಳಿಗೆ ಅಲ್ಲಿ ಕೊಟ್ಟಿದೆ ಅಂತೇಳಿ. ಅದಕ್ಕೆ ಹೇಳಿಯಾ ನಿಮ್ಮ ಅನ್ಯಾಯಿಗಳಿಗೊಂದು ಸಾರ್ವಜನಿಕ ಒಂದು ನ್ಯಾಯನಾ? ಇಡೀ ಫ್ಲವರ್ನಲ್ಲಿ ಖಂಡಿತ ಎಲ್ಲರೂ ಹಾಕಬೇಕು ನಾವು, ಆಗ ಸರಿ ಆಗ್ತದೆ. ಯಾರಿಗೆ ನ್ಯಾಯ ಅಂತ ನಾವು ಕೇಳೋಣ. ನಾವು ಆ ಕೆಲಸವನ್ನು ಮಾಡಿಲ್ಲ, ಬುಡ್ಚಪ್ಪ ದಾಯಿ ಅಂತ ಹೇಳ್ತೀವಿ ನಾವು. ನಮಗೆ ಅದರಲ್ಲಿಯೂ ಕೂಡ ಕನಿಕರ ಮಾನವೀಯತೆ, ನಮ್ಮ ಮಾನವೀಯತೆಯಲ್ಲಿ ನಮ್ಮ ಮಾನವನ್ನೇ ಕಳೀತಾರಲ್ಲ ಮಾರಾಯರೆ. ಈ ಸ್ಥಿತಿ ನಮಗೆ ಬೇಕಾ? ನಾವು ಆಲೋಚನೆ ಮಾಡಬೇಕಂತ ಸಂಗತಿ ಇದು. ಅದಕ್ಕೆ ಬೇಕಾಗಿ ಪ್ರೊಟೆಸ್ಟ್. ಅದರೊಟ್ಟಿಗೆ ಇಂಥೆಲ್ಲ ಬಿಲ್ಡಿಂಗ್ ಆಗಬೇಕಾದ್ರೆ ಏನು ಬೇಕು?
ಕೆಂಪು ಕಲ್ಲು ಬೇಕು, ಹೊಯ್ಗೆ ಬೇಕು ಅಲ್ಲ, ಬಹಳ ಪ್ರಾಮುಖ್ಯ. ಜಲ್ಲಿ ಇದು ಸಿಗ್ತದಾ? ಇಲ್ಲಲ್ಲ. ಯಾಕೆ? ಹಣ ಮಾಡಲಿಕ್ಕೆ ದಂಧೆ ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಮೊನ್ನೆಯಿಂದ. ಯಾರು ಮನೆ ಕಟ್ಟಲಿಕ್ಕಿಲ್ಲ. ಯಾಕೆ? ಕಲ್ಲು ಕಡಿಲಿಕ್ಕೆ ಆಗೋದಿಲ್ಲ. ಯಾಕೆ? ನಮಗೆ ಬರಲಿಲ್ಲ, ಅದೇ ಕಣ್ಣ ಕಲ್ಲು ಕಡಿಬಾರ್ದು. ಹೊಯ್ಗೆ ಎಲ್ಲಿ? ಸಮುದ್ರದಲ್ಲಿ ಎಲ್ಲಿ ಹೊಯ್ಗೆ ಸಿಗ್ತದೆ ಮರೆ? ಹೊಳೆಯಲ್ಲಿ ಸಿಕ್ಕುವುದಿಲ್ವ? ಎಷ್ಟು ಹೊಗೆ ಸಿಗ್ತದೆ. ಅದನ್ನು ವ್ಯವಸ್ಥೆ ಮಾಡಿ, ಅದಕ್ಕೊಂದು ನಿಯಮ ಮಾಡಿ, ಅದನ್ನು ತೆಗೆದು ಜನರಿಗೆ ಕೊಡುವುದು ಬಿಟ್ಟು ಅದನ್ನು ನಿಲ್ಲಿಸುವಂಥ ಕೆಲಸ ಅಮಾನವೀಯತೆ ಕೆಲಸ. ಆ ಕೆಲಸದಿಂದಲೇ ಸಾಮಾನ್ಯ ಕಾರ್ಮಿಕರು ಅನ್ಎಜುಕೇಟೆಡ್ ಅಂತ ಹೇಳ್ತೇವೆ ಒಂದು ವರ್ಗ, ಅವರು ಬಂದು ಇಲ್ಲಿಯವರಲ್ಲ ಎಲ್ಲೆಲ್ಲೋ ಬಂದು ಅವರು ಕೆಲಸ ಮಾಡ್ತಾರಲ್ವ, ಕೂಲಿ ಕಾರ್ಮಿಕರು. ಅದನ್ನು ಕೂಡ ಅವರ ಹೊಟ್ಟೆಗೆ ಕೂಡ ಕಲ್ಲು ಹಾಕ್ತಿರಲ್ಲ ಮಾರ್ಯಾರೆ ನೀವು. ನಿಮ್ಗೆ ಎಷ್ಟು ಕಲ್ಲು ಮನುಷ್ಯ ಅವರ ಹೊಟ್ಟೆಗೆ ಕಲ್ಲು ಹಾಕೋರು, ನಿಮ್ಮ ಮನಸ್ಸು ಎಷ್ಟು ಕಲ್ಲು ಅಂತ ಆಲೋಚನೆ ಮಾಡ್ಬೇಕಲ್ಲ ನಾವು. ಈ ರೀತಿಯ ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರ, ಅದನ್ನು ಪ್ರತಿಭಟಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಅದರೊಟ್ಟಿಗೆ ನಾನು ಆಗಲೇ ಹೇಳಿದೆ ಒಂದ್ಸಲದು, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ, ಅಂಗವಿಕಲ ವೇತನ, ಏನು ಮಾರ್ಯಾರೆ ಆ ಪ್ರಾಯದವರು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಊಟಕ್ಕೆ ವ್ಯವಸ್ಥೆ ಇಲ್ಲ, ಮಕ್ಕಳಿಲ್ಲ, ಅಥವಾ ಮಕ್ಕಳು ಇದ್ದರೂ ಕೂಡ ಅವರಿಗೆ ಶಕ್ತರಲ್ಲ, ಅದಕ್ಕೆ ಬೇಕಾಗಿ ಮಾಡಿದಂಥ ವ್ಯವಸ್ಥೆ. ಆಗಲೇ ಹೇಳಿದೆ ನಾನು, ಸಂಧ್ಯಾ ಸುರಕ್ಷಾ ಪ್ರಾಯದವರಿಗೆ ಅಂತೇಳಿ. ಅಂಗವಿಕಲರು ನಡಿಲಿಕ್ಕೆ ಆಗೋದಿಲ್ಲ ಮಾರ್ಯಾರೆ, ಅವನಿಗೆ ಕೊಡ್ದಕ್ಕೂ ನೀವು ನಿಲ್ಲಿಸಿಬಿಟ್ಟು ಕಳ್ಳ ಹಾಕಿದ್ರಲ್ಲ ಮಾರ್ಯಾರೆ. ನೀವು ರಾಜ್ಯ ಉದ್ದೇಶರ, ದೇಶ ಉದ್ಧಾರ ಮಾಡುವವರ, ಸಮಾಜ ಉದ್ಧಾರ ಮಾಡುವವರ, ಇದು ನಿಮ್ಮ ಕೆಲಸನ? ನೀವು ಆಡಳಿತನ ನಿಮ್ಮದು? ಹೇಳಿದ್ರೆ ಅರ್ಥ ಆಗದ ಕೋಣನ ಜಾತಿಯವರಲ್ವ ನೀವು? ಈ ಕೋಣಗಳಿಗೆ ಫಸ್ಟ್ ಪೆಟ್ಟಿ ಬಿದ್ದಾಗ ಕೋಣ ಹಿಡಿದಂತೆ ಎಲ್ಲೋ ದೂರದಲ್ಲಿ, ಗೊತ್ತುಂಟಲ್ಲ ಕೋಣ ಅಂದರೆ? ಗೊತ್ತುಂಟಲ್ಲ? ನಾವೆಲ್ಲ ಕೃಷಿಕರು, ಗದ್ದೆಯನ್ನು ಉಳ್ಳಿಕ್ಕೆ ಕೋಣ ಉಪಯೋಗ ಮಾಡ್ತೀವಿ. 2 ಕೋಣ ಕಟ್ಟಿ, ನೇಗಿಲು ಕಟ್ಟಿ ಓಡಿಸ್ತಾ ಇದೆ. ಫಸ್ಟಿಗೆ ಒಂದು ಪೆಟ್ಟು ಬಿದ್ದಾಗ ಕೋಣಿಗೆ ಹಿಡಿದಂತೆ ಎಲ್ಲೋ ದೂರದಲ್ಲಿ ಕೇಳ್ತಾ ಇದೆ ಅಂತೇಳಿ, ಅಂದರೆ ದಪ್ಪ ಚರ್ಮ ಅದರದ್ದು, ದೂರದಲ್ಲಿ ಎಲ್ಲಿಯೋ ಹೊಡಿತಾರೆ ಅಂತ ಕೇಳಿದಂತೆ. 2ನೇ ಪೆಟ್ಟು ಬೀಳುವಾಗ ಅಲ್ಲಲ್ಲ ಇಲ್ಲಿ ಹತ್ತಿರ ಇದೆ ಅಂತೇಳಿ, 3ನೇ ಪೆಟ್ಟು ಬಿದ್ದಾಗಲೇ ಗೊತ್ತಾಗೋದು ಇದು ನನಗೇನೆ ಬಿದ್ದಿದೆ ಅಂತೇಳಿ. ಆ ಜಾತಿಯವರು ಸಿದ್ದರಾಮಯ್ಯ ಸರ್ಕಾರ, ಆ ಜಾತಿಗೆ ಸೇರಿದವರು. ಇಲ್ಲ ಆ ಜನಗಳ ಕಷ್ಟ ಅರ್ಥ ಆಗದೆ ನೀವು ಬಾಯಿಗೆ ಬಂದಾಗ ಏರಿಸಿರಲ್ಲ ಮಾರ್ಯಾರೆ, ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಿರಲ್ಲ ಮಾರ್ಯಾರೆ. ಇದು ನ್ಯಾಯನಾ? ಈ ನ್ಯಾಯವನ್ನು ಸರ್ಕಾರಕ್ಕೆ ಮುಂದೂಡಬೇಕೆಂಬ ಕಾರಣಕ್ಕೆ ನಮ್ದು ಈ ಪ್ರತಿಭಟನೆ. ಅದಕ್ಕೆ ಪ್ರತಿಭಟನೆ, ಸಾರ್ವಜನಿಕರಿಗೆ ಪರವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ವಿರೋಧವಾಗಿ ಮಾಡಿದರೆ ನಾವು ಪರವಾಗಿ ಅವರಿಗೆ ಕೊಡುವಂಥ ಹಕ್ಕನ್ನು, ನ್ಯಾಯವಾದ, ಇಟ್ ಇಸ್ ದ ಫಂಡಮೆಂಟಲ್ ರೈಟ್ ಆಫ್ ದಿ ಎವ್ರಿ ಸಿಟಿಸನ್ ಆಫ್ ಇಂಡಿಯಾ. ಅದನ್ನು ಯಾರಿಂದಲೂ ಕಸಿಯೋದಿಲ್ಲ. ನೀವು ಎಷ್ಟು ಸಮಯ ಮಾಡಿ ನಾವು ನೋಡ್ತೇವೆ ಅಂತ ಹೇಳುವಂಥ ತಾಕತ್ತು ನಮಗೂ ಇದೆ. ನಾವು ಅದನ್ನು ಅದಕ್ಕೆ ಬೇಕಾಗಿ ಪ್ರತಿಭಟನೆ. ಇನ್ನೂ ಬಾಕಿ ಇದೆ ಮಾರ್ಯಾರೆ, ಒಂದು ಬಿಟ್ಟುಬಿಟ್ಟಾಗ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅಭ್ಯಾಸ ಮಾಡಲಿಕ್ಕೆ. ಅಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕೊಡುವಂಥ ವಿದ್ಯಾರ್ಥಿ ವೇತನ ಇನ್ನು ಸರ್ಕಾರವೂ ಮಾಡಿದ್ದು ಮಾರ್ರೆ, 1000 ಕೊಡ್ತಾ ಇದೆ. ಈಗ ಯಾಕೆ ನಿಮಗೆ ಹೊಟ್ಟೆ ಉರಿ ಶುರುವಾಯಿತು? ನೀವು ಯಾಕೆ ಅದನ್ನು ನಿಲ್ಲಿಸಿರಿ? ಯಾಕಂದರೆ ಬಡವರ ಮಕ್ಕಳು ಕಲಿಬಾರ್ದು. ಅವ್ರು ಕಲಿದ್ರಲ್ಲ ಗೊತ್ತಾಗೋದು ಅವರಿಗೇನಾದರೂ. ಅದಕ್ಕೆ ಬೇಕಾಗಿ ಅವ್ರಿಗೆ ವಿದ್ಯಾಭ್ಯಾಸ, ಅವ್ರಿಗೆ ಕೊಡುವಂಥ ಆ ವೇತನವನ್ನು ನಿಲ್ಲಿಸುವಂಥದ್ದು, ಅದಕ್ಕೆ ಬೇಕಾಗಿ ವ್ಯವಸ್ಥೆ. ಅದರೊಟ್ಟಿಗೆ ಕಾರ್ಮಿಕರ ಮಕ್ಕಳಿಗೆ ಕೊಡುವಂಥ ವಿದ್ಯಾರ್ಥಿ ವೇತನ ಕೂಡ ಉಂಟು, ಅದನ್ನು ಕೂಡ ನಿಲ್ಲಿಸಿಬಿಡ್ತಾರೆ ಮಾರ್ಯಾರೆ. ಅವಸ್ಥೆ ಮಾರ್ಯಾರಿಂದ ಏನು ಬದುಕುವುದು ಹೇಗೆ? ಮನುಷ್ಯನ ಜೀವನ ನಡೆಯುವುದು ಹೇಗೆ? ಇದನ್ನು ಅವಾಗ ಆಲೋಚನೆ ಮಾಡಬೇಡ ನಾವು. ಇದು ಪೊಲೀಸರಿಗೆ ಕೂಡ ಅನ್ವಯಿಸಿದೆ. ನಮ್ಮನ್ನು ಕಾಯ್ತಾರಲ್ಲ, ಅವರಿಗೂ ಸಿಕ್ಕುವಂಥ ಕೆಲವೆಲ್ಲ ಕಟಾಪ್ ಮಾಡಿದ್ದಾರೆ. ಎಲ್ಲ ವ್ಯವಹಾರವನ್ನೇ ಮಾಡ್ತಾ ಇದ್ದಾರೆ. ಮೂಡ ಹೇಳಿದ್ರೀಗ, ಮೂಡದ ಜನಸಾಮಾನ್ಯ ಕೆಲವೊಂದು ಅಭಿವೃದ್ಧಿಯಲ್ಲಿ ಮಾಡಬೇಕಂತಾರೆ ಮೂಡದಲ್ಲಿ ಕೆಲಸ ಆದರೆ ಹೋಗ್ತಿತ್ತು. ನಾವೆಲ್ಲ ಮೂಡಕ್ಕೆ, ನಮ್ಮದು ಮೂಡ ಬರ್ತಲ್ಲ, ಮೂಡಕ್ಕೆ ಗ್ರಾಮಾಂತರ ಅಲ್ಲ, ನಗರ ಪ್ರದೇಶಗಳೆಲ್ಲ ಮೂಡಕ್ಕೆ ಅಧೀನ. ಅಂದರೆ ಉದಾಹರಣೆಗೆ ನಡುವಲ್ಲ, ಮಂಗಳೂರು ನಗರ, ಉತ್ತರ, ಮೂಡಬಿದಿರೆ ಮತ್ತು ಮಂಗಳೂರು, ಈ 4 ಕೂಡ ಮೂಡದ ಒಂದು ಭಾಗ. ಅದರ ಆಡಳಿತ ವ್ಯವಸ್ಥೆಯಲ್ಲಿ ಬರ್ತದೆ. ಅದಕ್ಕಿಂತ ಕೆಲವೊಂದು ಅಧಿಕಾರ ಇದೆ. ಇವತ್ತು ಆ ಅಧಿಕಾರವನ್ನು, ಉದಾಹರಣೆಗೆ ಸಿಂಗಲ್ ಸೈಟ್ ಒಂದು ಮನೆ ಮಾಡಬೇಕಂತಂದರೆ ಸಿಂಗಲ್ ಸೈಟ್ ಅಗತ್ಯನೇ ಈಗ, ಇಲ್ಲ ಆಗುವುದೇ ಇಲ್ಲ. ಅದನ್ನು ಕೂಡ ಮೂಡ ಅಲ್ಲ ಈಗ ಕೊಡೋದು ಅಲ್ಲ, ರಾಜ್ಯ ಸರ್ಕಾರ ಅನುಮತಿ ಬೇಕಿಲ್ಲ. ಇಲ್ಲ, ಒಂದು ಪೈಸೆ ಮನಪುಣ್ಯಗಳ ಲೆಕ್ಕ ಬಿಡತ್ತ ಮಾರ್ರೆ, ಮನ್ಪಾಡು ಬುಡ್ಚಿನ ಅನ್ಪುಣ್ಯಲ್ಲ ಅಣ್ಣ, ಮನಪುಣ್ಯ ಕೊಂಚ ಲೆಕ್ಕ ಬಿಡೋದು. ಅದನ್ನು ಅಧಿಕಾರ ಮಟ್ಟಗೊಳಿಸಿ ಈ ಜನರು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡುವಂಥ ಸ್ಥಿತಿಯನ್ನು, ಅದರೊಟ್ಟಿಗೆ ಆರ್ಥಿಕವಾಗಿಯೂ ಕೂಡ ಅವರು ಹಿಂದುಳಿದಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು, ಈ ಸಿಂಗಲ್
ಸಿಂಗಲ್ ಸೈಡ್ ಒಂದು ಮೂಲ, ಈಗ ಒಂದು ಈ ರಸ್ತೆ ಎಂಡಿ ಇದ್ದರೆ ಆ ಎಂಡಿನ ರಸ್ತೆಗೆ ಅನುಮತಿ ಇಲ್ಲ, ಅಲ್ಲಿರುವಂಥ ಮನೆಗೆ ಅನುಮತಿ ಇಲ್ಲ, ಅದನ್ನು ಕೂಡ ನಿಲ್ಲಿಸುವಂಥ ಕೆಲಸ ಆ ತಲೆಯಲ್ಲಿ ಮಾಡಬಾರ್ದು ನೀವು. ಆ ಒಂದು ಆಸ್ತಿ ಇರೋದು ಅದೆಲ್ಲ ಮಾಡಿದ್ರೆ ಅಲ್ಲಿ ಮಾಡಬಾರ್ದು, ನೀವು ಕೊಡ್ತೀರಾ ಅವರಿಗೆ ಬೇರೆ, ಹಾಗೆ ಆಸ್ತಿ ಬೇರೆ ಕೊಟ್ಟವರನ್ನು ಮಾಡಿ ಅದು. ಆ ಕೆಲಸವನ್ನು ಅಷ್ಟು ಅನ್ಯಾಯ ಮಾಡ್ತಾ ಅದೆಲ್ಲವನ್ನ ಮಾಡ್ತಾ ಇರುವಂಥ ಸರ್ಕಾರ ಇವತ್ತು ಆಗ್ತಾ ಇದೆ. ಅದರೊಟ್ಟಿಗೆ ನಾನು ಆಗೊಂದ್ಸಲ ಹೇಳಿದೆ, ಪ್ರತಿಯೊಂದು ವ್ಯವಸ್ಥೆಗೆ BPL ಮತ್ತು APL ಅಗತ್ಯ. BPL ಅಂದರೆ ಯಾರ್ದು? ಬಡವರದು, ಬಿಲೋ ಪವರ್ಟಿ ಲೈನ್. APL ಅಂದರೆ ಎಬವ್ ಪವರ್ಟಿ ಲೈನ್. ಎರಡು ಯಾವ ರೀತಿ ಕರೀಲಿ, ಅಂಥ ರೇಷನ್ ಕಾರ್ಡ್ಗಳನ್ನು ಕೂಡ ಅದು ಏನು ಮಾಡಬೇಕಾದ್ರೂ ರೇಷನ್ ಕಾರ್ಡ್ ಮಸ್ಟ್. ಎಲ್ಲ ಸರ್ಕಾರಿ ವ್ಯವಸ್ಥೆ ಮಾಡ್ಕೋದ್ರೆ ರೇಷನ್ ಕಾರ್ಡ್ ಮಸ್ಟ್. ಬ್ಯಾಂಕಿನ ಲೋನು ತೆಗಿಬೇಕಾದ್ರೆ ರೇಷನ್ ಕಾರ್ಡ್ ಮಸ್ಟ್. ಈ ರೀತಿಯ ಬೇರೆ ಬೇರೆ ಕೆಲಸಗಳಿಗೆ ರೇಷನ್ ಕಾರ್ಡ್ ಬಹಳ ಅಗತ್ಯ. ಅದೆಲ್ಲವನ್ನು ನಿಲ್ಲಿಸುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಎಲ್ಲ ವ್ಯವಸ್ಥೆಗಳಿಗೂ ಏನು ಬೇಕಾದರೂ BPL ಇದು ರೇಷನ್ ಕಾರ್ಡ್ ಇಲ್ಲದೆ ಆಗೋದಿಲ್ಲ. ಅದು APL ಆಗ್ಬೋದು, BPL ಆಗ್ಬೋದು. BPL ಅಂದರೆ ಬಡವರದು, APL ಅದರೊಟ್ಟಿಗೆ ಮತ್ತೊಂದು ಸಂಗತಿ ಏನು ಗೊತ್ತಾ, BPL ಇದೆ ಈಗ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದು ಒಂದು ಭಾಗ, ಮತ್ತು ಕೆಲವು ಕಡೆಯಲ್ಲಿ APL ಮಾಡಿಬಿಟ್ಟಿದ್ದಾರೆ. ಅದನ್ನು ಬಡವರು ಮಾಡೋದು ಮಾರಿ, ಎಂತ ಅವರ ಅನ್ನಕ್ಕೆ ಕಲ್ಲು ಹಾಕುವಂಥ ಕೆಲಸ. ಅವರಿಗೆ ರೇಷನ್ ಸಿಗ್ತದೆ, BPL ಆದರೆ ರೇಷನ್ ಸಿಗ್ತದೆ. ಮೋದಿ ಐಲಿಕ್ಕೆಲ್ಲ ಹೇಳಿದಲ್ಲ ಇವರು, ನಾನು 10 ಕಿಲೋ ಕೊಡ್ತೇನೆ ಅಂತ ಹೇಳ್ತಾರಲ್ಲ, ಆ 10 ಕಿಲೋ 5 ಕಿಲೋ ಅವರು ಮೋದಿ ಅವ್ರದ್ದು, ಅದನ್ನು ಕೂಡ ಇಲ್ಲದಾಗೆ ಮಾಡಿಬಿಟ್ರಲ್ಲ ಮಾರ್ರೆ. ನಿಮ್ಗೆ ಏನು ಹಾಗೆ ಈ ಜನರಲ್ಲಿ, ಕರ್ನಾಟಕದ ಜನತೆಯಲ್ಲಿ ನಿಮ್ಗೆ ಏನು ಹಾಗೆ, ಯಾಕೆ ಹೇಗೆ ಮಾಡ್ತೀರಿ ನೀವು? ಏನು ಲಾಭ ನಿಮಗೆ? ಲಾಭ ಎಲ್ಲರಿಗೂ ಗೊತ್ತಿದೆ ಏನು ಲಾಭ ಅಂತೇಳಿ ಅಲ್ವಾ? ಆ ಕೆಲಸವನ್ನು ಮಾಡೋ ಮೂಲಕ ಅಲ್ಲಿ ಪ್ರಾಪರ್ಟಿ ಕಾರ್ಡ್ ಇದೆ, ಅಲ್ಲಿ ಒಂದು ಮಂಗಳೂರು ನಗರದಲ್ಲಿ ನೋಡಿದರೆ ಯಾರಾದರೂ ನೀವು? ನಿಮಗೆ ಬರೋದಿಲ್ಲ ಅದು, ನಿಮ್ಮ ಗಮನಕ್ಕೆ ತರಲಿಕ್ಕೆ ಹೇಳ್ತೇನೆ. ಪ್ರಾಪರ್ಟಿ ಕಾರ್ಡ್ಲಿಕ್ಕೆ ಮಾಡಲಿಕ್ಕೆ ಕೆಲಸ ಅಂತದ್ದು ಸರ್ವೇಯರ್ ಅಳತೆ ಮಾಡಿ ಅದು ಸರಿ ಉಂಟ ನೋಡಿ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಒಂದು ಪರ್ಮನೆಂಟ್ ರೆಕಾರ್ಡ್, ನಮ್ಮ ಪ್ರಾಪರ್ಟಿ ಅಥವಾ ತಮ್ಮ ಆಸ್ತಿಯ ಪರ್ಮನೆಂಟ್ ರೆಕಾರ್ಡ್, ಆ ರೆಕಾರ್ಡನ್ನು ಜನರಿಗೆ ಮಾಡಿಕೊಡುವಂಥ ಕೆಲಸ. ಸರ್ವೆ ಮಾಡಲಿಕ್ಕೆ ಎಷ್ಟು ಖರ್ಚು ಬೇಕು? 1,000 ರೂಪಾಯಿ ಕಟ್ಟಬೇಕು. 1,000 ರೂಪಾಯಿ ಕಟ್ಟಲಿಕ್ಕೆ ಉಂಟು, ಅದು ಖರ್ಚಿಗೆ ಅಂತೇಳಿ ಸರ್ಟಿಫಿಕೇಟ್ ಮತ್ತು ಕೊಡಲಿಕ್ಕೆ. ಈಗ ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ? ಎಷ್ಟು ನೆನಪು ಯಾರಾದರೂ ಹೇಳ್ತಾರೆ? ಕೇಳಿದ್ದೀರಾ? 5,000 ಮಾರ್ಯಾರೆ, 5,000. ಯಾರಪ್ಪನ ಗಂಟೆ ಯಾರಪ್ಪಂದು ಮಾರೋರು ಇದು? ಏನು ಪ್ರಾಪರ್ಟಿಯನ್ನು ನಾವು ಮಾಡ್ತೇವೆ ಅವನಿಗೆ, ಸರ್ವೇಯರಿಗೆ ಅಥವಾ ಅಧಿಕಾರಿಗೆ ಮಾಡ್ತೇವೆ ನಾವು? ಸೆನ್ಸಿಗೆ ಎಷ್ಟು ಲೆಕ್ಕದಲ್ಲಿ, ಅಥವಾ ಸೆನ್ಸಿಗೆ ಲೆಕ್ಕದಲ್ಲಿ ಇವನು ಹಿರಿಯನ ಆಸ್ತಿ ಅದು. ಏನು ಸಂಬಳ ಕೊಡೋದಿಲ್ಲ, ನಮ್ಮ ಟ್ಯಾಕ್ಸ್ ಕಟ್ಟೋದಲ್ಲಿ ಸಂಬಳ ಕೊಡೋದಲ್ವಾ? ನಮ್ಮ ಮನೆ ಟ್ಯಾಕ್ಸ್ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ಗಳನ್ನ ಕಟ್ತೇವೆ ನಾವು, ವಾಹನ ಟ್ಯಾಕ್ಸ್, ಏನು ಎಲ್ಲ ಟ್ಯಾಕ್ಸ್ಗಳನ್ನ ಕಟ್ತೇವೆ ನಾವು. ಭಾರತದ ಜನತೆಯ ಟ್ಯಾಕ್ಸ್ ಕಟ್ಟದೆ ಎಲ್ಲಿಯೂ ಕೂತ್ಕೊಳ್ಳೋದಿಲ್ಲ. ಸ್ವಲ್ಪ ಇದ್ದವರೇ ಮತ್ತು ಬೇರೆಯವರು ಉಂಟಲ್ಲ, ನಾನು ಹಾಗೆ ಹೇಳಿದೆ, ಅವರೇ ಕಟ್ಟದೆ ಕೂತ್ಕೊಳ್ಳೋದು. ಬಾಕೆಲ್ಲರೂ ಮರ್ಯಾದೆ ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟೋದು ಅಂತ ಹೇಳ್ತಾರೆ. ಅಂಥ ಜನಗಳಿಗೆ ಇವರು ಮೋಸ ಮಾಡ್ತಾ ಇದ್ದಾರಲ್ಲ ಮಾರ್ಯಾರೆ, ಮೋಸ ಮಾಡ್ತಾ ಇದ್ದಾರಲ್ಲ. ಈ ರೀತಿಯ ವ್ಯವಸ್ಥೆ ನಿಲ್ಲಿಸಬೇಕು, ಸರ್ಕಾರ ನಿಲ್ಲಿಸಬೇಕು. ಇದನ್ನು ವ್ಯವಸ್ಥಿತವಾಗಿ ಹಿಂದೆ ಕೊಡಬೇಕೆಂಬ ಕಾರಣಕ್ಕೆ ಬೇಕಾಗಿ ನಮ್ಮ ಈ ಪ್ರತಿಭಟನೆ ಇದ್ದೇ. ಮಳೆ ಹನಿ ಅಲ್ಲ, ನಿಮ್ಗೆ ಅನ್ವಯ ಆಗ್ತದಲ್ಲ, ಮಳೆ ಹನಿ ಆಗ್ತದೆ. ಮಳೆ ಹನಿಗೆ ಮಸ್ತ್ ಬರ್ಸ ಬರ್ತದ ನೀರು ಪೊಗ್ಗಣದ ಎಲ್ಲಾಡೆ ರಾಜ್ಯ ಸರ್ಕಾರ ದುಂಬು 10,000 ಕೊಡುವಂಥದ್ದು. BJP ಸರ್ಕಾರ, ಯಡಿಯೂರಪ್ಪನ ಸರ್ಕಾರ, ಬೊಮ್ಮಾಯಿನ ಸರ್ಕಾರ ಇಪ್ಪುನಾಗ 10,000 ನೀರು ಪೊಗ್ಗುಣ ಮಾರ್ಯಾರೆ. ಕಷ್ಟ ಆಗ್ತದೆ ಹಾಕ್ಲಿಕ್ಕೆ, ಕ್ಲೀನ್ ಮಾಡಿ ಮತ್ತೆ ಗಲೇಜ್ ಆಗ್ತಾನೆ ಐಕೆ ಬಿಡೋದು ಎಂಕಲ್ನ ವ್ಯವಸ್ಥೆ. ನೀರು ಪೊಗ್ಗಿರೆ ಬಲ್ಲಿ ತಂದು ಐಕೆ 10,000 ಕೊಡ್ದು ಆಯ್ನ. ಈಗ 5,000 ಕೊಡ್ತಾರ? ಎಲ್ಲ ಇಲ್ಲ, ಅದು ಅವರಿಗೆ ಬೇಕಾದವರಿಗೆ ಮಾತ್ರ. ಅದನ್ನು ಮತ್ತೆ ಹೇಳ್ತೇನೆ ನಾನು, ಅವರಿಗೆ ಬೇಕಾದವ್ರಿಗೆ, ಅಪ್ಪನ ಮಕ್ಕಳು ಬೇರೆ ಇದ್ದಾರೆ ಅವ್ರದ್ದು, ಅದಕ್ಕೆ ಹೌದು ಮಾರ್ರೆ. ಮತ್ತೆಂತ ಹೇಳಲಿಕ್ಕೆ ನಾನು? ಅವ್ರು ನಮ್ಮಲ್ಲಿ ಅವರಿಗೆ ಯಾಕೆ, ಇವರಿಗೆ ವ್ಯತ್ಯಾಸ ಯಾಕೆ? ಒಂದೇ ಲೆಕ್ಕ ಅಲ್ವಾ? 5,000 ಅಷ್ಟೊಂದು 9,000, 10,000 5,000 ಅಂತೆ. ಅಲ್ಲಿ ಅದು ಯಾಕೆ 9,000 ನಿಮಗೆ? ಹಾಗೆ ಆ ಮನೆಗೆ ಅರ್ಧ ಬಸ್ ಡ್ಯಾಮೇಜ್ ಆಗಿದ್ರೆ 2.5 ಲಕ್ಷ, 2.5 ಲಕ್ಷವನ್ನು ಕೊಡ್ತಾ ಇತ್ತು ಇಂದಿನ ಸರ್ಕಾರ. ಮೊನ್ನೆ ಹೋದರೆ ಹೋಯ್ತು, ನಮಗೆ ಏನು ಬಿದ್ದು ಹೋಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಲಿಕ್ಕೆ, DKC ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದರೊಟ್ಟಿಗೆ ಪೂರ್ಣ ಮನೆ ಹಾನಿ ಆದರೆ ಎಷ್ಟು ಕೊಡ್ತಿದ್ರು? 5 ಲಕ್ಷ. 5 ಲಕ್ಷವನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಿನ್ನು, ಏನು ಇಲ್ಲ, 10 ಪೈಸೆ ಇಲ್ಲ. ಈಗ ನೀರು ಹೋದರೆ 5, ನಾನು ಎಲ್ಲಿ ಅದಕ್ಕಿಲ್ಲ, ನಾನು ತಿಳ್ಕೊಂಡಾಗಿ 5,000 ಕೊಡೋದಿಲ್ಲ ಎಲ್ಲವನ್ನ, ಕೆಲವರಿಗೆ ಅದರಲ್ಲಿ ವ್ಯತ್ಯಾಸ. ಅದಕ್ಕೆ ಇಷ್ಟು ಅನ್ಯಾಯ ಮೋಸಗಳನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮದು ಪ್ರತಿಭಟನೆ.
ನಾವು ಇದು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕಿತ್ತು ಇವತ್ತು. ಯಾಕೆ? ಇದು ಜನಸಾಮಾನ್ಯರಿಗೆ ಆಗುವಂಥ ಅನ್ಯಾಯ. ಅದಕ್ಕೂ ನಾವು ಬರಲಿಕ್ಕೆ ಅದು ನಮ್ಮ ಕೆಲಸ ಅಂತ ಹೇಳಿ ಕೂತ್ಕೊಂಡೆ ಯಾಕೆ ಸಾಮಾರೆ. ನಮ್ಮ ಶಕ್ತಿ ಜಾಸ್ತಿ ಆದ ಕೂಡಲೇ ಅಲ್ಲಿ ಸಿದ್ದರಾಮಯ್ಯನಿಗೆ ನಡುಕ ಶುರುವಾಗುತ್ತೆ, DKಶಿಗೆ ನಡುಕ ಶುರುವಾಗುತ್ತೆ, ಮತ್ತೊಬ್ಬನಿಗೆ ನಮ್ಮ ಗುಂಡೂರಾವ್, ನಮ್ಮ ಇಲ್ಲಿಯ ಉಸ್ತುವಾರಿ, ಅವರಿಗೂ ಅವನ ಅಪ್ಪ ಈಗ ಇರಲಿಲ್ಲ ಮಾರ್ರೆ. ಒಳ್ಳೆ ಮನುಷ್ಯ, ಹೌದು, ಒಳ್ಳೆ ಮನುಷ್ಯ ಅವರು. ಈ ಮನುಷ್ಯ ಯಾಕೆ ಹೀಗೆ ಮಾಡ್ತಾರೆ? ಅವರಿಗೂ ನಡುಕ ಶುರುವಾಗ್ತದೆ, ಕಳ್ಕೊಳ್ತೇವೆ ನಾವು ಕುರ್ಚಿ ಅಂತೇಳಿ, ಆ ರೀತಿಯ ವ್ಯವಸ್ಥೆ ಆಗ್ತದೆ. ಅದನ್ನು ಇವತ್ತು ಇಲ್ಲಿ ನಾನು ಹೇಳಲೇಬೇಕಾಗ್ತದೆ. ನಾನು ಹೇಳಿದ್ರೆ 2.5 ಲಕ್ಷ, ಆ 2.5 ಲಕ್ಷದಲ್ಲಿ ನನಗೆ 60,000 ಕೊಡ್ತಾರೆ. 2.5 ಲಕ್ಷದಲ್ಲಿ 60,000 ಭಾಗಶಃ ಅವಧಿ ಇದಿಲ್ಲ ಇಲ್ಲ. ಮತ್ತು ಇನ್ನೊಂದಕ್ಕೆ ಅದರ ಅರೆವಾಸಿ 5 ಲಕ್ಷ ಅಲ್ಲ, 1,25,000, 1,4 ಲಕ್ಷ. ಅಂದರೆ 5 ಲಕ್ಷದಲ್ಲಿ 1,4 ಲಕ್ಷ, ಅದು ಮನೆ ಬಿದ್ದು ಅದರ ಪೂರ್ತಿ, ಇಲ್ಲಾರೆ ಅದು ಇಲ್ಲ. ಈ ರೀತಿಯ ಅವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ವಿದ್ಯಾಭ್ಯಾಸದ ಬಗ್ಗೆ ತುಂಬ ಮಾತಾಡ್ತಾರೆ ರಾಜ್ಯ ಸರ್ಕಾರ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಠಡಿಗಳು ಜಾಸ್ತಿ ಆಗ್ತಾ ಹೋಗಬೇಕಾಗಿದೆ. ಈ ಬಾರಿ ಒಂದೇ ಒಂದು ಕೊಠಡಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಕೊಳ್ಳು. ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವವರು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಎಂಕರೇಜ್ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಒಂದೇ ಒಂದು ಕೊಠಡಿಯನ್ನು ಇವತ್ತು ಶಾಲೆಗಳಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಲ್ಲ. ಇನ್ನೊಂದು ಬಹಳ ಪ್ರಾಮುಖ್ಯ, ಅದು ಕೂಡ ನಾವು ಸಂಧ್ಯಾ ಸುರಕ್ಷೆ ಬಗ್ಗೆ ಮಾತಾಡ್ತಿದ್ದೆವು. ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ ಇದೆ, ಹೇಳ್ಬೋದಾ ಪ್ರಾಯದವರಿಗೆ? ಯಾವುದು ಮಾರ್ರೆ? ಹಾಂ, ಆಯುಷ್ಮಾನ್ ಹೇಳಿದಾಗ ಇನ್ನೊಂದು ಯಾವುದು? ಹಾಂ, ಹೌದು, ಆಯುಷ್ಮಾನ್ ಯೋಜನೆಯಲ್ಲಿ 70 ವರ್ಷ ಪ್ರಾಯದವರಿಗೆ ಆರೋಗ್ಯಕ್ಕಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅವನಿಗೆ ಅದು ಇದೊಂದಿಲ್ಲ, 70 ವರ್ಷ ಆದರೆ ಸಾಕು, ಅವ ಎಷ್ಟು ದೊಡ್ಡ ಶ್ರೀಮಂತನೂ ಬೇಕಾದರೆ ತಗೊಳ್ಬೋದು. ಸಾಮಾನ್ಯ ಜನಕ್ಕೆ ಹಿಡಿದು ಶ್ರೀಮಂತನ ತಗೊಳ್ಳುವರು ಅಲ್ಲಿವರೆಗೂ ಯಾವುದೇ ವ್ಯತ್ಯಾಸ ಇಲ್ಲದೆ 5,000 10,000ದಲ್ಲಿ 5,000 ಆ ಲೆಕ್ಕ ಇಲ್ಲ. ಯಾರೇ ಆಗಲಿ ಆಯುಷ್ಮಾನ್ ಯೋಜನೆಯಲ್ಲಿ ಯಾವೊಬ್ಬನು ಆಸ್ಪತ್ರೆಗೆ ಅಡ್ಮಿಟ್ ಆದರೆ, ಯಾವುದೇ ಆಸ್ಪತ್ರೆ, 5 ಲಕ್ಷ ರೂಪಾಯಿಯವರೆಗೆ ಧರ್ಮಾರ್ಥವಾಗಿ ಸೇವೆಯನ್ನು ಕೊಡು. ಅದನ್ನು ನಿಲ್ಲಿಸ್ಬಿಟ್ಟು. ಯಾಕಂದರೆ ಕ್ರೆಡಿಟ್ ಹೋಗುದು ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ನಾಳೆ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ನರೇಂದ್ರ ಮೋದಿ ಏನು ಕೊಡ್ತಾರೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇದೆಲ್ಲ ಕೊಟ್ಟದ್ದು ಮಾರ್ಯಾರೆ, ಕೊಟ್ಟದ್ದು. ಅದನ್ನು ಕೊಡಲಿಕ್ಕೆ ನೀವು ತಯಾರಿಲ್ಲಲ್ಲ, ನೀವು ಬಿಡುಗಡೆ ಮಾಡೋದಿಲ್ಲಲ್ಲ, ನೀವು ಅಡ್ಡಗಾಲ ಆಗ್ತಿರಲ್ಲ. ಯಾಕೆ? ಮರ್ಯಾದೆಯಲ್ಲಿ ಕೊಟ್ಟುಬಿಡಿ. ಸಮಸ್ಯೆ ಹೇಳ್ಕೊಳ್ತೀರಿ ಯಾಕೆ ನೀವು? ನಮ್ಮಿಂದ ಯಾಕೆ ಬಾಯಿಂದ ಹೇಳಿಸ್ತೀರಿ ನೀವು ಕಳ್ರ ಅಂತೇಳಿ? ಅಲ್ವಾ? ನಾವ್ಯಾಕೆ ಹೇಳಬೇಕು? ನಿಮಗೆ ಗೊತ್ತಿದೆ ನೀವು ಕಳ್ರ ಅಂತೇಳಿ. ನಾವು ನಿಮ್ಮನ್ನು ಕಳ್ಳರು ಅಂತ ಯಾಕೆ ಹೇಳಿಸ್ಬೇಕು? ಮರ್ಯಾದೆಯಲ್ಲಿ ಕೊಟ್ಟುಬಿಟ್ಟೆ ಮಾತಾಡಿಕೊಂಡು ಯಾರಾದರೂ ಅದನ್ನು ಕೊಡುವಂಥ ಕೆಲಸವನ್ನು ಇವತ್ತು ಶ್ರಮ ಮಾಡಿದ್ದಾರೆ. ಹಾಂ, ಬಾಣಂತಿಯರಿಗೆ ಏನು ಸಿಗ್ತದೆ? ಹಾಂ, ಯಡಿಯೂರಪ್ಪ ಸರ್ಕಾರ, ಹೌದು, ಬಾಣಂತಿಯರಿಗೆ ಪೌಷ್ಟಿಕಾಂಶ ಕೊರತೆ ಇದ್ದಾಗ ಅವರಿಗೆ ಪೌಷ್ಟಿಕಾಂಶ ತುಂಬಿಸುವಂಥ ಕೆಲಸವನ್ನು ಯಡಿಯೂರಪ್ಪ ಸರ್ಕಾರ ಮಾಡ್ತಿತ್ತು. ಅದನ್ನು ಕಸ್ಕೊಂಡ್ರು ಮಾರ್ರೆ. ಬಾಣಂತಿಯರು ಸತ್ತೇ ಹೋಗಲಿ, ನಮ್ಮ ಹೊಟ್ಟೆ ಬರಿಸೋದೇ ಸಾಕು ಎಂಬಂಥದ್ದು ಸಿದ್ದರಾಮಯ್ಯಂದ. ಈಗ ಮತ್ತೊಬ್ಬಳಿದಳಲ್ಲ ಮಹಾತಾಯಿ, ಯಾರು ಹೊಳ್ದು? ನಿಂಬೆಳ್ಕರ್. ಏನು ತಾಯಿ, ಯಾಕೆ ಹೀಗೆ ಮಾಡ್ತೀಯಾ? ಯಾಕೆ ಈ ವ್ಯವಸ್ಥೆ ಮಾಡ್ತೀಯಾ? ಅದರೊಟ್ಟಿಗೆ ಈ ಅಂಗನವಾಡಿ ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ? ಮೊಟ್ಟೆ ಕೊಡ್ತಾಯಿದ್ರು. ಅದನ್ನು ಕೂಡ ನಿಲ್ಲಿಸೋದು. ಅಂಗನವಾಡಿ ಸಾಧಾರಣವಾಗಿ ಅಂಗನವಾಡಿಗೆ ದೊಡ್ಡವರ ಮಕ್ಕಳು ಬರೋದಿಲ್ಲ, ಅವರೆಲ್ಲ ಇದಕ್ಕೆ ಹೋಗ್ತಾರೆ. ಯಾವುದಕ್ಕೆ? ಬೇಬಿ ಸಿಟ್ಟಿಂಗ್ಗೆ. ಇದು ಅಂಗನವಾಡಿಗೆ ಬರ್ತಾರೆ. ಅವರಿಗೆ ಒಂದು ಮೊಟ್ಟೆ ಕೊಡೋದು, ಅದನ್ನು ನಿಲ್ಲಿಸುವಂಥ ಕೆಲಸ ಸಿದ್ದರಾಮಯ್ಯರೇ ನೀವು ಮಾಡಿಬಿಟ್ರಲ್ಲ. ನೀವು ಮನಸ್ಸಾದ್ರೆ ಬಂತ ಮಕ್ಕಳಿಗೆ ಪೆಟ್ಟು ಕೊಡುವಂಥದ್ದು. ಈ ರೀತಿಯ ವ್ಯವಸ್ಥೆಗಳನ್ನು ರಾಜ್ಯ ಸರ್ಕಾರ ಮಾಡಿದೆ. ಇದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ಹಾಗೆಯೇ ಆಶಾ ಕಾರ್ಯಕರ್ತರು ಅವರಿಗೆ ಏನು ಮಾಡಿದ್ದಾರೆ? ಅವರನ್ನು ದುಡಿಸ್ತಾರೆ. ಆದರೆ ಅವರಿಗೆ ತಿನ್ನಬೇಕಲ್ಲ, ಅದು ಇಲ್ಲ, ಸಂಬಳ ಇಲ್ಲ, ತಿಳಿಸಿಬಿಟ್ಟಿದ್ದಾರೆ. ಪಾಪ ಹೆಂಗಸರು ಮಕ್ಕಳಿಗೆ ಬೇಕಾಗಿ ಅಥವಾ ನಮ್ಮ ಬೇರೆ ಸಾಮಾಜಿಕ ಕೆಲಸಗಳು ನಿಲ್ಲಬಾರ್ದೆಂಬ ಕಾರಣಕ್ಕಾಗಿ ಹೆಂಗಸರು ಯಾವ್ಯಾವುದೋ ಸಾಲಿನಿಂದ ಗಂಡಂತ ಲಡಾಯಿ ಮಾಡಿ, ಅಲ್ವಾ, ಗಂಡನ ಲಡಾಯಿ ಮಾಡೋದಲ್ಲ, ಹೋಗ್ಲಿಕ್ಕೆ ಹಣ ಇಲ್ಲ ಮಾರ್ರೆ. ಹೇಗೆ ಹೋಗುದು ಅವರು? ಸರ್ಕಾರ ಕೊಡುವಂಥ ವ್ಯವಸ್ಥೆಯನ್ನು ನಿಲ್ಲಿಸುವಂಥ ಕೆಲಸ ಸರ್ಕಾರ ಮಾಡಿದರೆ ಅವರಿಗೆ ಕೊಟ್ಟಂಥ ಜವಾಬ್ದಾರಿ ಅದರಲ್ಲಿ ಉಂಟಲ್ವ, ಅವ್ರ ನಿರೀಕ್ಷೆ ಇರ್ಬೋದು ಮತ್ತೆ ನಮಗೆ ಸಿಗ್ಬೋದು ಅಂತೇಳಿ.
ನಾನು ಹೇಳ್ತೇನೆ ಅವರಿಗೆ, ಅಮ್ಮ ನಿಮಗೆ ಈ ರೀತಿಯದ್ದಾದರೆ ಖಂಡಿತ ಸಿಕ್ಕುವುದೇ ಇಲ್ಲ, ಮೋಸ ಮಾಡ್ತಾ ಇದ್ದಾರೆ ನಿಮಗೆ, ಮಾಡಿ ಹೋರಾಟ, ಬೀದಿಗಿಳಿದು ಹೋರಾಟ ಮಾಡಿ. ಈಗಿನ ರಾಜ್ಯಕ್ಕೆ ಹಿಂದೆ ಇಂಗ್ಲೀಷರ ಕಾಲದಲ್ಲಿ ಎಲ್ಲ ಲಡಾಯಿ ಮಾಡ್ತಾ ಇದ್ದ ನಾವು ಅಲ್ವಾ. ನಾಡ್ದು 25ಕ್ಕೆ ಎಮರ್ಜೆನ್ಸಿ ಮಾಡ್ತಾರೆ ಇಂದಿರಾ ಗಾಂಧಿ, ಆಗಲೂ ಹಾಗೆ ಮಾಡಿದ್ದಾರೆ. ಕಾಂಗ್ರೆಸ್ನ ಹಣಬರನೇ ಆಗಿ ಇಂದಿರಾ ಗಾಂಧಿ 1975ರಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿ ಎಲ್ಲರನ್ನೂ ಒಳಗೆ ಹಾಕಿದ್ದಾರೆ. ಮಕ್ಕಳು ಮರಿ ಯಾವುದು ಕಾಣದೆ ಯಾರು ವಿರೋಧ ಮಾಡ್ತಾರೆ ಎಲ್ಲರನ್ನೂ ಒಳಗೆ ಹಾಕುವಂತ ಕೆಲಸ. ಇದು ಹಾಗೇನೆ ಎಲ್ಲ ದೌರ್ಜನ್ಯ ಅಭ್ಯಾಸ. ಇದು ಕಾಂಗ್ರೆಸ್ನವರ ರಕ್ತದಲ್ಲಿ ಇರುವಂಥದ್ದು. ಮೋಸ, ವಂಚನೆ, ಕಪಟ, ಲಂಚ ಇದೆಲ್ಲವೂ ಇರುವುದು. ರಕ್ತ ಅಲ್ಲ, ಎಲ್ಲವೂ ಅಶುದ್ಧ ರಕ್ತ. ಇನ್ನೂ ಹೇಳಿದರೆ ತುಂಬ ಹೇಳ್ಬೋದು ನಾನು. ಮೀನುಗಾರಿಕೆ ಅವರಿಗೂ ಅನ್ಯಾಯ ಆಗ್ತಾ ಇದೆ. ಬೀಡಿ ಕಾರ್ಮಿಕ ತುಂಬ ಹೇಳ್ಬೋದು. ಅಷ್ಟು ಇನ್ನು ಸುಮ್ಮನೆ ನಿಮ್ಮ ಸಮಯ ಹಾಳು ಮಾಡ್ತೇನೆ ನಾನು, ಹಿಡಿದಿಲ್ಲ. ಅದಕ್ಕೆ ನಮ್ಮದು ಡಿಮಾಂಡ್ ಏನಿದೆ ಅದೊಂದು ಪಟ್ಟಿದೆ, ನಾನು ನೋಡಿಬಿಟ್ಟು. ನಮ್ಮ ಡಿಮಾಂಡ್ ಇದೆ. ಏನು ಡಿಮಾಂಡ್? ಇದೆಲ್ಲವನ್ನು ಸೇರಿಸಿಕೊಂಡು ಒಂದು ಡಿಮಾಂಡ್ ಮಾಡಿದ್ದೇವೆ ನಾವು. ಆ ಡಿಮಾಂಡ್ನಲ್ಲಿ 9 ಕೆರೆಯಲ್ಲಿ ಇಲ್ಲೇ ನಿಮಗೆ ಸಂಬಂಧಪಟ್ಟದ್ದು, ಅದನ್ನು ನಾವು ಬರುವಾಗ ಮಾತಾಡ್ತಾ ಬಂದೆ, ಮರೆತುಬಿಟ್ಟೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಪೈಪ್ಲೈನ್ ಮಣ್ಣಿನ ಒಳಗಡೆ ಹೂತು ಹೋಗಿದೆ. ಹಿಂದೆ ಯಾವನೋ ಪ್ರಾರಂಭ ಮಾಡುವಾಗ ಆ ಡ್ರೈನೇಜಿಗೆ ಹಾಕಿದ್ದ ಪೈಪ್ಗಳನ್ನು ಹಾಕಿದ್ದಾರೆ. ಅದಕ್ಕೆ ಎಂಥದ್ದು ರಿಪೇರಿ ಮಾಡ್ತಾ ಇರಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇರಬೇಕು. ಆಗಿದ್ದರೆ ಮಾತ್ರ ಅದು ಸರಿ. ಮೇಂಟೆನೆನ್ಸ್ ಅಂತ ಹೇಳ್ತಾರೆ, ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ, ಇಂಗ್ಲೀಷ್ನಲ್ಲಿ ಮೇಂಟೆನೆನ್ಸ್. ಆ ಮೇಂಟೆನೆನ್ಸ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಇಲ್ಲಿ ಆಡಳಿತ ಮಾಡಿಲ್ಲ. ಆಡಳಿತ ಇರೋದು ಕಾಂಗ್ರೆಸ್ ಅಲ್ವಾ? ಹೌದಲ್ಲ? ರಾಜ್ಯ ಕಾದರ್ನ ಮನೆ ಮಾರ್ರೆ ಇದು. ಯು ಟಿ ಖಾದರ್ ಮನೆಯಲ್ಲಿರುವಂಥ ಈ ಸ್ಥಳ ಕಣ್ಣು ಕಾಣೋದಿಲ್ಲ ಅವರಿಗೆ. ಆ ಪರದಿದ್ರು ಪಾಪ, ಬಹಳ ಒಳ್ಳೆ ಮನುಷ್ಯ. ನನಗೆ ಅವರು ವಕೀಲರು, ಇವನು ವಕೀಲ. ಆದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಲಿಲ್ಲ ಅವರು. ಆದ ಕಾರಣ ನ್ಯಾಯ ಹೇಗೆ ಕೊಡಬೇಕಂತ ಗೊತ್ತಿಲ್ಲ ಅವರಿಗೆ. ಅನ್ಯಾಯ ಮಾಡಿಕೊಂಡು ಹೋದರೆ ಸಾಕಾಗುತ್ತೆ ಅಂತೇಳಿ ಇವರ ಸಾವಾಸ ಇದೆಯಲ್ಲ ಬಾಕಿದವ್ರದ್ದು, ಆ ಸಾವಾಸದಲ್ಲಿ ಅವರು ಮಾಡ್ತಾ ಇದ್ದಾರೆ. ಆ ಅಂಡರ್ಗ್ರೌಂಡ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡಲಿಲ್ಲ. ರಸ್ತೆಯಲ್ಲಿ ಅಲ್ಲಲ್ಲಿ ಪಾಸಿಂಗ್ ಅಂತ ಬೇಕು, ಅದೇ ಅಲ್ವಾ ನೀವು ಹೇಳೋದು. ಮಕ್ಕಳು ಹೋಗ್ತಾರೆ, ಹಿರಿಯರು ಹೋಗ್ತಾರೆ, ತುಂಬ ಜನ ನಾಗರಿಕರು ರಸ್ತೆ ದಾಟಿ ಹೋಗ್ತಾರೆ. ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳು, ಟ್ರಾಫಿಕ್ ಕಂಟ್ರೋಲ್, ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಲಿಕ್ಕೂ ಕೂಡ ಈ ಸರ್ಕಾರ ವಿಫಲ ಆಗಿದೆ. ಮಾಡಲೇಬೇಕಿತ್ತು, ಅದು ಸರಿ ಅಲ್ಲ, ಅದೇ ಅಲ್ವಾ? ಆದರೆ ಎಲ್ಲಿದೆ ಹೈವೇ? ಈಗ ಬಹಳ ಬಿಸಿ ರಸ್ತೆ, ಕೇರಳಕ್ಕೆ ನೇರವಾಗಿ ಹೋಗಲಿಕ್ಕೆ ಬರಲಿಕ್ಕೆ ಆಗುತ್ತೆ. ಮಾರ್ಗ ಬೇಕು ಅದು. ಅದಕ್ಕೆ ಬೇಕಂತ ವ್ಯವಸ್ಥೆ ಅಂತ ಉಂಟಲ್ಲ, ಅದನ್ನು ಮಾಡಲಿಕ್ಕೆ ಈ ಸರ್ಕಾರ ವಿಫಲವಾಗಿದೆ. ಅದು ಅವರ ಕೆಲಸ. ಬೇಕಾದಲ್ಲಿ ಮೇಲೆ ಸೇತುವೆಯನ್ನು ಕಬ್ಬಿಣದ ಮಾಡಲಿಕ್ಕೂ ಆಗುತ್ತೆ. ಅಂತ ಕೆಲಸಗಳನ್ನು ಅದು ಮಾಡ್ಬೋದಲ್ವಾ? ಯಾಕೆ ಬಿಡ್ತೀರಿ? ನಿಮಗೆ ಏನು ಸಂಕಟ ಆಗಿದೆ ನಿಮಗೆ? ನಾವು ಇದನ್ನು ಕೇಳುವಂಥ ಪ್ರಶ್ನೆ ಮಾಡ್ತೀನಿ. ಎಲ್ಲಿವರೆಗೆ ಅಂದರೆ ಇವರ ಅವಸ್ಥೆ ನಾನು ಹೇಳ್ತಾ ಬಂದೆ, ಭ್ರಷ್ಟಾಚಾರ ಅಂತೇಳಿ. BR ಪಾಟೀಲ್ ಶಾಸಕರು ಅಲ್ವಾ? ಯಾರ ಶಾಸಕರು? ಕಾಂಗ್ರೆಸ್ನವರ ಶಾಸಕರು, ಹಿರಿಯ ಶಾಸಕರು. ಅವರು ಹೊಸಲ್ಲ, ಹಿರಿಯ ಶಾಸಕರು ಅವರು. BR ಪಾಟೀಲ್ ಹಿರಿಯ ಶಾಸಕರು, ನನಗೆ ಗೊತ್ತಿದೆ. ಆ ಶಾಸಕರು ಇವತ್ತು ಹೇಳ್ತಾರೆ, ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ವಸತಿ ವ್ಯವಸ್ಥೆಯಲ್ಲಿ ಶಾಸಕರಿಗೆ ಕೊಡುವಂಥ ಅನುದಾನವನ್ನು ವಸತಿಯ ಯಾರು ಪ್ರಮುಖ ಇದ್ದಾರಲ್ಲ, ಚೇರ್ಮ್ಯಾನ್ ಯಾರು, ಜಮೀರ್ ಖಾನ್ನ ಸಂಬಂಧವ, ಅವನ ಸೆಕ್ರೆಟರಿ, PA ಅವರೆಲ್ಲ ಸೇರಿ ಹೀಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರಂತೆ. ಹೇಗೆ ಕೊಡಬೇಕು? ನೇರವಾಗಿ ಕೊಡುವಂಥದ್ದು ಇಲ್ಲ, ಬದಲಿಗೆ ಯಾರು ಹಣ ಕೊಡ್ತಾರೆ ಅವರಿಗೆ ಪ್ರಯಾರಿಟಿ ಕೊಟ್ಟು ಉಳಿದರೆ ಬಾಕಿ ಇದ್ದವರಿಗೆ ಎಂಬಂಥ ಮಾತನ್ನು ಇವತ್ತು ನಮ್ಮ BR ಪಾಟೀಲ್ ಹೇಳ್ತಾ ಇದ್ದಾರೆ. ಯಾರಿಗೆ? ಪಾರ್ಟಿ ಅಲ್ಲ, ನಿನ್ನೆ ಇವರು ಪರಮೇಶ್ವರ್ ಹೇಳ್ತಾರೆ, ಗೊತ್ತಿಲ್ಲ ನಮಗೆ, ಗೊತ್ತಿದ್ದರೆ ನಾವು ಮಾತಾಡ್ಬೋದು. ಹೆಚ್ಚಿಗೆ ಡಿ ಕೆ ಸಿ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ನಾನು ಕೇಳ್ತೇನೆ ಅವ್ರನ್ನ, ಮತ್ತೆ ಏನು ಸ್ವಾಮಿ ಗೊತ್ತು ಇವರಿಗೆ? ತೆಪ್ಪಗುದ್ದುದ ಇವರು ಜೈಲಿನಲ್ಲಿ ಈ ಕೈದಿಗಳಿಗೆ ದೊಡ್ಡ ಅಪರಾಧ, ಕೊಲೆ ಕಡಿಕೆಲ್ಲ ಮಾಡಿದವರಿಗೆ ಅವರಿಗೆಲ್ಲ ಶಿಕ್ಷೆ ಕೊಡೋದು ತೆಪ್ಪುಗುದು ಅಂತ ಹೇಳ್ತಾರೆ. ಅದನ್ನ ಹುರಿ ಹಗ್ಗ ಮಾಡೋದು, ಆ ಕೆಲಸ ಮಾಡ್ತಾ ಇದ್ದಾರೆ ಇವರು. ಅದಾದ್ರೂ ಮಾಡಲಿ, ಸ್ವಲ್ಪ ಹೋಗಾರ ಆಗ್ತದೆ, ಇವರ ಅಹಂಕಾರ ಇಳಿಯುತ್ತದೆ. ಅದಕ್ಕೆ ಬೇಕಾಗಿ ಏನೋ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿ ಅದನ್ನು ಹೇಳಿದಾಗ ಗಡ ನಾಡಲೇ ಶುರುವಾಗಿದ್ದಾರೆ ಎಲ್ಲರೂ. ಗಡ MLA ಫಂಡಿನಿಂದ ಆ ಮನೆಗಳನ್ನು, ವಸತಿದಲ್ಲಿ ಬಂದ ಮನೆಗಳನ್ನು
ಪರ್ಚೇಸ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆದರೆ ಮಾಡಿ ಇವರು ಕೊಡೋದಂತೆ ಪಾಪ ಜನಗಳಿಗೆ. ಅವ್ರ ರಿಕ್ವೆಸ್ಟ್ ಇದೆ, ನಾಳೆ ಓಟು ಸಿಗಬೇಕು ಅವನಿಗೆ, ಇಲ್ಲ ಕೊಡ್ತಿರಲಿಲ್ಲ ಅವನಿಗೆ ಓಟ್ ಸಿಗಬೇಕಲ್ಲ, ಅದಕ್ಕೆ ಬೇಕಾಗಿ ಜನರನ್ನು ಮಂಗ ಮಾಡಲಿಕ್ಕೆ ನಾನು ಕೊಟ್ಟಿದ್ದಲ್ಲ ನಿಮಗೆ ಮಣ್ಣೆ ಅಂತ ಮಾಡಲಿಕ್ಕೆ. ಇದನ್ನು ಇವತ್ತು ತಡೆಯಲಿಕ್ಕಾಗದೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ಅವರಲ್ಲಿ ಯಾರಲ್ಲಿ ಮಾತಾಡಿದ್ದಾನೆ ಅವ, ಇದರಲ್ಲಿ ಮಾತಾಡಿದೆ ಎಂಥದ್ದು ಮೊಬೈಲ್ ಮಾತಾಡಿದ್ದಾರೆ. ಹಾಂ ಹಾಂ ಏನು ಎಲ್ಲವೂ ಹೀಗೇನೆ ರವೀಂದ್ರ ಅವರೇ ಹೇಳಿದ್ದಾರೆ, ತುಂಬ ಹೇಳಿದ್ದಾರೆ. ಇವತ್ತು ಇಡೀ ದಿನದ ಹೇಳಿದ್ರು ಇವರ ಕರ್ಮಕಾಂಡ ಮುಗಿಲಿಕ್ಕಿಲ್ಲ. ಆ ಜಮೀರ್ ಖಾನ್ ಎಲ್ಲ ಅವ್ರು ಮಾತಾಡ್ತಾರೆ, ಸರ್ಫರಾಜ್ ಏನು ಸಮಥಿಂಗ್ ಸರ್ಫರಾಜ್ ಅವಂತ ಮಾತಾಡಿ ಅವ ಹೇಳ್ತಾನೆ ನನ್ನ ಸಲ ಅಲ್ಲ ಅದು, ಮತ್ತೆ ಇವರ ಅಪ್ಪನ ಸಲ ಜಮೀರ್ ಖಾನದ ಹೌದಾ, ಇವನ ಮಂತ್ರಿ ಇದ್ದಾನಲ್ಲ ಅವನ ಪಿ ಎ ಹೇಳುವಂಥದ್ದು ಮಾತಾಡಿದವರು ಇವರೆಲ್ಲ ಕಥೆ ಹೇಳ್ತಾರೆ. ಇದೆಲ್ಲವನ್ನು ಕೇಳಿ ಅದರೊಟ್ಟಿಗೆ ಅವರೊಂದು ರಿಲೀಸು ಮಾಡಿಬಿಟ್ರು. ಬಿ ಆರ್ ಪಾಟೀಲ್ ಮಾತಾಡೋದು ಪ್ರಾಮಾಣಿಕ ಅವರು ವಿಡಿಯೋ ರಿಲೀಸ್ ಮಾಡಿಬಿಟ್ರು. ಆಗ ಕಾಂಗ್ರೆಸ್ನವರಿಗೆ ಹೊಡಿಲಿಕ್ಕೆ ಶುರುವಾಯಿತು. ನೀನು ಅಲ್ಲಿಗೆ ಬಾ, ಇಲ್ಲಿ ಅವರ ಊರಲ್ಲಿಗೆ ಮರ ನಂಗೆ ಮರ್ತುತ್ತೆ, ಹಾಂ ಚಿತ್ರದುರ್ಗ ಎಲ್ಲ ಸಮಯ ನಾಲ್ಕುಂದ ಇಲ್ಲಿ ಸರಿ ಇರಲಿ, ಅದು ಅಲ್ಲಿಗೆ ನಾನು ಬರ್ತೇನೆ, ಅಲ್ಲಿಗೆ ನೀನು ಬರಬೇಕಂತ ಹೇಳಿದ್ರು. ಅವ ಹೇಳಿದ ಛೇ ಅಲ್ಲಿಗೆ ನನಗೆ ಕಾರ್ಯಕ್ರಮ ನಡೀತದೆ, ನನಗೆ ಕಾರ್ಯಕ್ರಮನೇ ಹೇಳಲಿಲ್ಲ, ನಾನು ಯಾಕೆ ಬರಬೇಕು, ನಾನೇನು ಅಷ್ಟು ಪೊಕಡೆ ಮನುಷ್ಯನಾ ಅಲ್ಲ, ಅದಕ್ಕೆ ನಾನು ಅಲ್ಲಿ ಬರೋದಿಲ್ಲ ಅಂತ ಬಿ ಆರ್ ಪಾಟೀಲ್ ಧೈರ್ಯದಲ್ಲಿ ಹೇಳಿಬಿಟ್ರು. ಪುನಃ ರಿವರ್ಸ್ ಆಯ್ತು ಮಾರ, ಬೇಡ ನೀನು ಅಲ್ಲಿಗೆ ಬರೋದು ಬೇಡ, ಬೆಂಗಳೂರಲ್ಲಿ ನಾನಿದ್ದೀನಿ, ಅಲ್ಲಿಗೆ ಬಾ ಮಾರಾಯ. ಆದರೆ ಗೊತ್ತಿದೆ ಅದನ್ನು ಅಡಗಿಸುವುದು ಹೇಗೆ, ಮುಚ್ಚಾಕುವುದು ಹೇಗೆ, ಅದಕ್ಕೆ ಬೇಕಾದ ಪ್ರಯತ್ನಕ್ಕೆ ಇವತ್ತು ಬಿ ಆರ್ ಪಾಟೀಲ್ನ ಕರೆದು ಮೋಸ ಮಾಡುವ ಜನರಿಗೆ ಮಣ್ಣು ತಿನ್ನಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಅದೇ ಕಾರಣ ಇಂಥದ್ದು ಹಲವಾರು ಹೇಳಿಕೆ ಹೋದರೆ ತುಂಬ ಇದೆ. ನಮ್ಮ ಆಗ್ರಹ ಅಂತೇಳಿ ಮಾಡಿದ್ದೇವೆ ನಾವು. ಸರ್ಕಾರದ ಧೋರಣೆಯಿಂದ ನಿರ್ಮಾಣವಾಗಿರುವ 9/11 ಸಮಸ್ಯೆಗೆ ಶಾಶ್ವತ ಪರಿಹಾರ ಆಗಬೇಕು. ನಾನು ಪ್ರಾರಂಭದಲ್ಲಿ ಮಾತಾಡಿದ್ದು ಗ್ರಾಮ ಪಂಚಾಯತ್ಗಳಲ್ಲಿ ಸಾವಿರಾರು ರಾಜ್ಯಗಳು ಧೂಳು ಹಿಡಿತಾ ಇದ್ದು ಜನಸಾಮಾನ್ಯರಿಗೆ ವಾಸ್ತವದ ಮನೆ ವಿನ್ಯಾಸದ ನಕ್ಷೆಗೆ ಪ್ರಾಧಿಕಾರದ ಅಲೆದಾಡು ಆಗಲಿ ಹೇಳಿದೆ ನಾನು. ಅಲ್ಲಿಂದ ಇಲ್ಲಿಂದ ಓಡಾಡುವಂಥ ಸ್ಥಿತಿ 9/11ಗೆ ಬೇಕಾಗಿ ಅಂತೇಳಿ ಅದನ್ನು ನಿರ್ಮಾಣವಾಗಿದೆ. ಒಂದೆರಡು ವಾರದಲ್ಲಿ ಗ್ರಾಮ ಪಂಚಾಯತ್ ಮೂಲಕ ಸಿಗುತ್ತಿದ್ದ ಅದು ಗ್ರಾಮ ಪಂಚಾಯತಲ್ಲೇ ಸಿಗ್ತಾ ಇದ್ದು. ಮೊಡಕ್ಕೆ ಹೋಗಬೇಕು, ಮೊಡೆಯಿಂದ ಗ್ರಾಮ ಪಂಚಾಯತ್ ಬೇಕು, ಅಲ್ಲಿಲ್ಲ ಅಂದರೆ ಆಗಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಅನುಮತಿ ಬೇಕು. ಈ ರೀತಿ ಅದನ್ನು ನಿಲ್ಲಿಸಬೇಕು. ಇರುವವರೆಗೆ ಕಡಿಮೆ ಖರ್ಚಿನಲ್ಲಿ ಆಗುತ್ತಾ ಈ ಕಾರ್ಯವು ಇದೀಗ ಲಂಚ ಕುಳಿತನಕ್ಕೆ ಎಡೆಯಾಗಿ ಅದರ ಹೊರೆಯು ಸಾರ್ವಜನಿಕರ ಮೇಲೆ ಆಗುತ್ತಿದೆ. ಹಾಗಾಗಿ ಈ ನಿಯಮಗಳನ್ನು ಏಕವಿನ್ಯಾಸ ನಕ್ಷೆ ನೀಡುವ ಹಕ್ಕನ್ನು ಗ್ರಾಮ ಪಂಚಾಯತಿಗೆ ಮತ್ತೆ ನೀಡಬೇಕು. ಈಗಾಗಲೇ ಗ್ರಾಮ ಪಂಚಾಯತ್ ನಿರ್ವಹಿಸ್ತಾ ಇದ್ರು, ಅನ್ಯಾಯ ಆಗ್ತದೆ, ಮೋಸ ಆಗ್ತದೆ, ಲಂಚ ಕುಳಿತನ ಆಗ್ತದೆ, ಅದನ್ನು ನಿಲ್ಲಿಸಲೇಬೇಕಾಗಿ ಮತ್ತು ಜನರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿ ಅದನ್ನು ಗ್ರಾಮ ಪಂಚಾಯತಿಗೆ ನೀಡಬೇಕೆಂಬುದಾಗಿ ಒತ್ತಾಯವನ್ನು ನಾವು ನಿಮ್ಮ ಮೂಲಕ ನಿಮ್ಮ ಸಿಗ್ನೇಚರ್ ಎಲ್ಲ ತಗೊಳ್ತಾರೆ ಅದನ್ನು ಕಳಿಸ್ತಾ ಇದ್ದೇವೆ. ಇನ್ನೊಂದು ಆಶ್ರಯ ಮನೆ ಅಂದರೆ ಗೊತ್ತಾ, ನಿರಾಶ್ರಿತರಿಗೆ ಕೊಡುವಂಥ ಮನೆ. ಆ ಆಶ್ರಯ ಮನೆಗೆ ಸ್ವಂತದ್ದೊಂದು ಸೂರು ಬೇಕು ಎನ್ನುವುದು ಅನೇಕರ ಕನಸು. ಆದರೆ ಈ ಕನಸಿಗೆ ರಾಜ್ಯ ಸರ್ಕಾರ ತಣ್ಣೀರೇ ರಚಿಸಿದೆ. ಕಳೆದ 2 ವರ್ಷದಲ್ಲಿ ಬಡವರಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕಾಗಿದ್ದ ಆಶ್ರಯ ಮನೆ ಯೋಜನೆಗಳು ಕಾರ್ಯಗತವಾಗಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಕನಿಷ್ಠ ಎಷ್ಟು ಕೊಡ್ತದೆ ನಿಮ್ಗೆ ಗೊತ್ತಿರಬೇಕಲ್ಲ, 100 ಮನೆಗಳು. 100 ಮನೆಗಳನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಡುತ್ತಿದ್ದು. ಈಗ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರ್ಣಗೊಳಿಸಿದರೂ ಒಂದೇ ಒಂದು ಆಶ್ರಯ ಮನೆಯನ್ನು ಕೊಟ್ಟಿಲ್ಲ. ಹೀಗಾಗಿ ತಕ್ಷಣ ಕನಿಷ್ಠ ಹಿಂದಿನ ಸರ್ಕಾರ ಕೊಡುವಂಥ, ಹೆಚ್ಚು ಕೊಡಬೇಡ, 100 ಮನೆಯನ್ನಾದರೂ ಕೊಟ್ಟು ಬಿಡಿ ಎಂಬುದಾಗಿ ನಾವು ವರ್ಷಕ್ಕೆ ನಾವೀಗ ಆಗ್ರಹ ಮಾಡುವಂಥ ಕೆಲಸ ಅದರಲ್ಲಿ ಬರುತ್ತೆ. ಇನ್ನೊಂದು ಅಕ್ರಮ ಸಕ್ರಮ ಗ್ರಾಮಾಂತರ ಪ್ರದೇಶಕ್ಕೆ ಬರ್ತದೆ. ಅದು ಪರವಾಗಿಲ್ಲ, ಯಾರ ಭೂಮಿಯ ಒಡೆಯನಾಗಿದ್ದನೋ ಅವನ ಅಧೀನದಲ್ಲಿ ಆ ಭೂಮಿಯ ಸುತ್ತಮುತ್ತಲಿರುವಂಥ ಒಂದು ಸಂಕೋಲೆ ಜಾಗವನ್ನು ಅವನಿಗೆ ಅಕ್ರಮ ಸಕ್ರಮ ಅರ್ಜಿ ಹಾಕಿ ಅದಕ್ಕೆ ಒಂದು ಕಮಿಟಿ ಮಾಡಿದೆ. ಶಾಸಕರ ಮತ್ತು ರೈತರ ನೇತೃತ್ವದಲ್ಲಿ ಆ ಸಮಿತಿ ಇದೆ. ಅದನ್ನು ಅಲ್ಲಿ ಅವರು ನಿರ್ಧಾರ ಮಾಡಿ ಅವನಿಗೆ ಕೊಡ್ತಾ ಇದ್ರು. ಅದನ್ನು ಕೂಡ ಇಲ್ಲ, ಅದು ಕೊಡೋದಿಲ್ಲ, ಅದು ಬೇಡ, ಅದು ನಮಗೆ ವ್ಯವಹಾರ ಮಾಡಲಿಕ್ಕೆ ಬೇಕೆಂಬುದಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಅದನ್ನು ತಕ್ಷಣ ಕೊಡಬೇಕು. ಅದು ಅವಲ್ಲಿ ಏನೋ ಮಾತ್ರ ಬಿಡಲಿಲ್ಲ, ಅದನ್ನು ಗೇರು ಬೀಜನೋ ಅಡಿಕೆ ತೋಟನೇನೋ ಮಾಡಿದ್ದಾನೆ, ಅದನ್ನು ಕೊಟ್ಟಿದ್ದೀನಿ.
ಆ ಭೂಮಿಯ ಒಡೆತನವನ್ನು ಅವನಿಗೆ ರೈತನಿಗೆ ಕೊಡಬೇಕಂತೇಳಿ. ಇನ್ನೊಂದು ವೃದ್ಧಾಪ್ಯ ವೇತನ, ಅದೀಗಾಗಲೇ ಡಿಸ್ಕಸ್ ಮಾಡಿದ್ದೇವೆ ನಾವು. ಅದನ್ನೇ ನಾವು ಪುನಃ ಸ್ಟಾರ್ಟ್ ಮಾಡಿದ್ದೇವೆ. ವೃದ್ಧರಿಗೆ ಆಸರೆಯಾಗಿದ್ದ ವೃದ್ಧಾಪ್ಯ ವೇತನ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಇರುವ ಫಲಾನುಭವಿಗಳ ಪೈಕಿ ಬಹುತೇಕರನ್ನು ಅನರ್ಹಗೊಳಿಸುವ ಹುನ್ನಾರ ನಡೆದಿದ್ದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ 23 ಲಕ್ಷ ಅಧಿಕ ಫಲಾನುಭವಿಗಳನ್ನು ಅನರ್ಹಗೊಳಿಸಲು ಸುತ್ತೋಲೆ ಹೊಡೆಸಿದೆ, ಪಟ್ಟಿ ಮಾಡಿದ್ದಾರೆ. ಈ ಕೆಲವು ಪಂಚಾಯತ್ ಸದಸ್ಯರೆಲ್ಲ ಸಾರಿ ಕಾರ್ಯದರ್ಶಿಗಳಿದ್ದಾರಲ್ಲ, ಎಲ್ಲ ವ್ಯವಹಾರ 23 ಲಕ್ಷ ಅಂಥವರ ಪಟ್ಟಿಯನ್ನು ಮಾಡಿ ಇವರು ಬೇಡ, ಇವರು ಅಗತ್ಯ ಇಲ್ಲ ಎಂಬುದನ್ನು ಪಾಪ ಮುದುಕರು ಅವರು ಶಾಪ ತಿಂದು ಸಾಯ್ತಾರೆ. ಮುದುಕ ಪ್ರಾಯದವರ ಶಾಪ, ಅದು 70 ವರ್ಷ ಮೇಲಿನವರು ಶಾಪ ಖಂಡಿತವಾಗಿ ದೇವರ ಶಾಪ ಅಂತೆ. ಆ ಶಾಪ ನಿಮಗೆ ಖಂಡಿತವಾಗಿ ತಡ್ತದೆ. ನಿಮಗೂ ಅಲ್ಲ, ಇಲ್ಲಿಂದ ಕಳಿಸಿರೋ ನಿಮಗೂ ಅಲ್ಲ, ಅಲ್ಲೇ ಮೇಲಿನವರಿಗೂ ಅದು ಸಾಕ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಿಜೆಪಿದ ಪ್ರಮುಖರು ಈ ಸಂದರ್ಭ ಒಟ್ಟಿಗೆತ್ತರು.